ನೋಡಿ, ಕಳೆದ ಸಂಚಿಕೆಯಲ್ಲಿ ನಾವು ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ವಿ. ಈ ದಿನ ನಾವು ತಿಳ್ಕೊಬೇಕಾಗಿರುವಂತಹ ವಿಷಯ ಯಾವುದು ಅಂತಂದ್ರೆ ಮಹಿಳೆ ಮತ್ತು ಕ್ರಿಮಿನಲ್ ಕಾನೂನು ಅಂತ ಹೇಳಿ. ನೋಡಿ, ತಾವು ಪ್ರಶ್ನೆಯನ್ನ ಕೇಳ್ಬೋದು, ಸರ್, ಪುರುಷರಿಗೆ ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ಕಾನೂನು ಇದೆಯಾ ಸರ್? ಇಬ್ರಿಗೂ ಒಂದೇ ಕಾನೂನು ಅಲ್ವಾ ಸರ್? ಯಾಕೆ ತಾರತಮ್ಯ ಇದೆ? ಏನಾದ್ರೂ ತಾರತಮ್ಯ ಇದೆಯಾ ಸರ್? ಬೇರೆ ಬೇರೆ ಕಾನೂನುಗಳಿದೆಯಾ? ಅದರಲ್ಲೂ ಕ್ರಿಮಿನಲ್ ಕಾನೂನಲ್ಲಿ ಏನಾದ್ರೂ ಬೇರೆ ಕಾನೂನು ಇದೆಯಾ ಸರ್ ಅಂತ ಏನಾದ್ರೂ ನೀವು ಪ್ರಶ್ನೆಯನ್ನ ಕೇಳಿದ್ರೆ ನಾನು ಹೇಳ್ತೀನಿ, ಯಾವುದೇ ತರ ಏನು ಡಿಫ್ರೆನ್ಸು ಇಲ್ಲ. ಯಾವ್ದು ಪುರುಷರಿಗೆ ಬೇರೆ ಕಾನೂನು, ಬೇರೆ ಕ್ರಿಮಿನಲ್ ಕಾನೂನು, ಅಥವಾ ಮಹಿಳೆಯರಿಗೆ ಬೇರೆ ಒಂದು ಕ್ರಿಮಿನಲ್ ಕಾನೂನು ಅಂತ ಯಾವುದು ಇಲ್ಲ. ಕಾನೂನಿನಲ್ಲಿ ಒಂದು ನಾಣ್ಣುಡಿ ಇದೆ, ಏನು ಅಂತಂದ್ರೆ ಇಗ್ನೋರೆನ್ಸ್ ಆಫ್ ಲಾ ಈಸ್ ಆಫ್ ನೋ ಎಕ್ಸ್ಕ್ಯೂಸ್ ಅಂತ. ಕಾನೂನು ತಿಳುವಳಿಕೆ ಅವಶ್ಯ, ಕಾನೂನು ಗೊತ್ತಿಲ್ಲ ಅನ್ನೋದು ಅಕ್ಷಮ್ಯ ಅಂತ. ನೋಡಿ, ಈ ನಿಟ್ಟಿನಲ್ಲಿ ಒಂದು ದೃಷ್ಟಾಂತವನ್ನ ತಮಗೆ ಹೇಳ್ತೀನಿ. ಸ್ವಾತಿ ಮತ್ತು ಶ್ರುತಿಯನ್ನ ಇಬ್ರು ಹೆಣ್ಮಕ್ಳು ಇದ್ದು ಇಬ್ರು ಅಕ್ಕ ತಂಗಿರಾಗಿರ್ತಾರೆ. ಸ್ವಾತಿ ನೋಡ್ಲಿಕ್ಕೆ ತುಂಬಾ ಸುರುದ್ರೂಪಿ ಆಗಿರ್ತಾರೆ. ಇಬ್ಬರು ಮಕ್ಕಳು ಸುರುದ್ರೂಪಿ, ಒಬ್ರನ್ನೊಬ್ರು ಮೀರಿಸುವಂತಹ ಒಂದು ಆ ಲಕ್ಷಣ ಇರ್ತದೆ. ಈ ನಿಟ್ಟಿನಲ್ಲಿ ಸ್ವಾತಿಗೆ ಮದುವೆ ಫಿಕ್ಸ್ ಆಗುತ್ತೆ. ಸ್ವಾತಿಗೆ ಮದುವೆ ಫಿಕ್ಸ್ ಆಯ್ತು. ಗಂಡಿನ ಮನೆ ಕಡೆಯವರು ಬಂದ್ರು, ಆಕೆಯನ್ನ ನೋಡಿದ್ರು, ಸ್ವಾತಿಯನ್ನ ನೋಡಿದ್ರು. ಸ್ವಾತಿ ಹಿರಿಮಗಳು, ಅಕ್ಕ ಅವಳು. ಸೊ ಆ ಅಕ್ಕನಿಗೆ ನೋಡಕ್ಕೆ ಅಂತ ಬಂದಂತ ಗಂಡು ಆಕೆಯನ್ನ ಮೆಚ್ಕೊಂತಾನೆ. ಸೊ ಮೆಚ್ಕೊಂಡ ನಂತರ ಅದೇ ಸಂದರ್ಭದಲ್ಲಿ ಅವಳ ತಂಗಿ ಇರ್ತಾಳಲ್ಲ, ಶ್ರುತಿ ಅಂತ ಹೇಳಿ, ಆಕೆ ಸ್ವಲ್ಪ ಏನು ಆ ಆ, ಇನ್ನು ಹುಡುಕ್ ಬುದ್ಧಿ ಅಂತ ನಾವು ಹೇಳ್ಬೋದು. ಆಕೆಗೆ ತನ್ನ ಅಕ್ಕನಿಗೆ ಇಷ್ಟು ಒಳ್ಳೆ ಸಂಬಂಧ ಸಿಕ್ಬಿಡ್ತಲ್ಲ ಅಂತ ಹೇಳಿ ಅಸೂಯೆ ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ನನಗೆ ಈ ತರ ಒಂದು ಗಂಡು ಏನು ಇಂಥ ಒಂದು ಒಳ್ಳೆ ಸಂಬಂಧ ನಮ್ಮ ಅಕ್ಕಂಗೆ ಸಿಕ್ಬಿಡ್ತಲ್ಲ ಅಂತ ಹೇಳಿ ಎಲ್ಲ ಒಂದ್ ಕಡೆ ಅವಳು ಫೀಲ್ ಮಾಡ್ಕೊಂತಾಳೆ. ಆ ದಿನ ಬಂದಂತಹ ಗಂಡು ಏನು ಅವನ ಒಂದು ಫೋನ್ ನಂಬರ್ ಅನ್ನ ಹೇಗೋ ಪಡ್ಕೊಂಡ್ಬಿಡ್ತಾಳೆ. ಫೋನ್ ನಂಬರ್ ಅನ್ನ ಪಡ್ಕೊಂತಾಳೆ. ಅಕ್ಕ ಅಕ್ಕನ ಹೆಸರಲ್ಲಿ ಆ ಹುಡುಗನ ಜೊತೆ ಚಾಟಿಂಗ್ ಮಾಡಕ್ ಶುರು ಮಾಡ್ತಾಳೆ. ಶ್ರುತಿ ಅನ್ನೋಳು ತನ್ನ ತಂಗಿ ಆ ಮದ್ವೆ ಮಾಡ್ಕೊಳಕ್ ಬಂದಂತ ಹುಡುಗ, ಅಕ್ಕನ ಮದ್ವೆ ಮಾಡ್ಕೊಳಕ್ ಬಂದಂತ ಹುಡುಗನ ಜೊತೆ ಚಾಟಿಂಗ್ ಮಾಡಕ್ ಶುರು ಮಾಡ್ತಾಳೆ. ಚಾಟಿಂಗ್ ಮಾಡ್ತಾ 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 ಅವನು ಏನು ಅವನು ಇವಳೆ ಅಕ್ಕ ಅಂತ ಹೇಳಿ ಮೊದಲು ಚಾಟಿಂಗ್ ಮಾಡ್ತಾನೆ. ತದನಂತರ ಗೊತ್ತಾಗುತ್ತೆ ಇದು ಅಕ್ಕ ಅಲ್ಲ, ಇದು ತಂಗಿ ಇದು ಅಂತ ಹೇಳಿ. ಸೊ ಚಾಟಿಂಗ್ ಮಾಡ್ತಾ ಒಂದು ವಿಷಯವನ್ನ ಹೇಳ್ತಾಳೆ ಅವಳು, ನನ್ನ ಅಕ್ಕನ್ನ ಏಕ್ ಮದ್ವೆ ಮಾಡ್ಕೋತೀಯ? ಆಕೆ ಉಗ್ತಾಳೆ, ಮಾತಾಡ್ಬೇಕಾದ್ರೆ ತೊದಲ್ತಾಳೆ. ಆ ಕಾಯಿಲೆ ಸಣ್ಣ ಹುಡುಗಿಯಿಂದನೂ ಸಹ ಇದೆ ಅದು. ನಾಳೆ ನಿನ್ಗೆ ಮಗು ಆಯ್ತು ಅಂತಂದ್ರೆ ಮಗುಗೂ ಸಹ ಸಮಸ್ಯೆ ಬರಲ್ಲ ಅಂತ ಏನ್ ಗ್ಯಾರಂಟಿ? ಅವಳು ದಡ್ಡಿ ಇದ್ದಾಳೆ. ಸೊ ಅವಳು PUC ಅನ್ನ ಓದಿದ್ದಾಳೆ, ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಅವನಿಗೆ ಏನು ಒಂದು ದುಷ್ಪ್ರೇರಣೆಯನ್ನ ಮಾಡ್ತಾಳೆ. ಪ್ರೀತಿಯ ಬಲೆಯಲ್ಲಿ ಆ ಅವನನ್ನ ಏನು ತನ್ನ ಕಡೆ ಆಕರ್ಷಿತಲಾಗಿ ಮಾಡ್ಕೊಂತಾಳೆ. ಅಕ್ಕನ ನೋಡ್ಲಿಕ್ಕೆ ಅಂತ ಬಂದು ಅಕ್ಕನ ಒಪ್ಕೊಂಡು ಹೋಗಿದ್ದಂಥವ್ರು
ಆ ಹೆಣ್ಮಕ್ಳ ತಂದೆಗೆ ಫೋನ್ ಮಾಡಿ, ನಾವು ಮದ್ವೆ ಮಾಡ್ಕೊಳ್ಳೋದಾದ್ರೆ ನಿಮ್ಮ ಎರಡನೇ ಮಗಳನ್ನ ಮದ್ವೆ ಮಾಡ್ಕೊಂತೀವಿ ಕಣ್ರಿ, ಇಲ್ಲ ಅಂದ್ರೆ ನಮ್ಗೆ ಈ ಸಂಬಂಧನೇ ಬೇಡ ಅಂತ ಹೇಳ್ಬಿಡ್ತಾರೆ. ತಂದೆಗೆ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ, ಅಕ್ಕನಿಗೆ ಕಣ್ಣಲ್ಲಿ ನೀರು ಬರುತ್ತೆ, ಯಾಕೆ ಈ ತರ ಆಯ್ತು ಅಂತ ಹೇಳಿ. ಸರಿ, ನನ್ನಾದ್ರೂ ಮದ್ವೆ ಮಾಡ್ಕೊಂಡ್ಲಿಲ್ಲ, ಆಯ್ತು ನನ್ನ ತಂಗಿ ಮದ್ವೆ ಮಾಡ್ಕೊಂತಿದಾರಲ್ಲ, ಸರಿ ಅಂತ ಹೇಳಿ ಆಕೆನು ಸುಮ್ನೆ ಆಗ್ತಾಳೆ. ಯಾವುದೋ ಒಂದು ಸಂದರ್ಭದಲ್ಲಿ ತಂಗಿ ಏನು ಆ ಹೊರಗಡೆ ಹೋದಂತ ಸಂದರ್ಭದಲ್ಲಿ ತಂಗಿಯ ಮೊಬೈಲ್ ಅನ್ನ ಚೆಕ್ ಮಾಡ್ತಾಳೆ. ಆ ತಂಗಿಯ ಮೊಬೈಲ್ ನಲ್ಲಿ ಆ ಹುಡುಗನ ಜೊತೆ ಚಾಟಿಂಗ್ ಮಾಡಿರುವಂತದ್ದನ್ನ ಅಕ್ಕ ನೋಡ್ತಾಳೆ. ಅಲ್ಲಿ ತನ್ನ ಅಕ್ಕ ಕುಗ್ತಾಳೆ, ತೊದಲ್ತಾಳೆ ಅಂತ ಇಲ್ಲೇ ಸಲ್ಲದ ಚಾಡಿಗಳನ್ನ ಹೇಳಿರೋದನ್ನ ಆಕೆ ಆ ಚಾಟಿಂಗ್ ಅಲ್ಲಿ ನೋಡ್ತಾಳೆ. ಕಣ್ಣಲ್ಲಿ ನೀರು ಬರುತ್ತೆ. ಆಯ್ತು ಅಂತ ಹೇಳಿ ಸಮಾಧಾನ ಪಡಿಸ್ಕೊತಾಳೆ. ಸಮಾಧಾನ ಪಡಿಸ್ಕೊಂಡ ನಂತರ ಆ ಏನು ಮದುವೆ ಫಿಕ್ಸ್ ಆಗುತ್ತೆ. ತಂಗಿ ಜೊತೆಗೆ ಮದುವೆ ಫಿಕ್ಸ್ ಆಗುತ್ತೆ. ತಂಗಿ ಜೊತೆ ಮದುವೆ ಫಿಕ್ಸ್ ಆಯ್ತು. ಆ ದಿನ ಏನು ಮದುವೆಯ ಒಂದು ಶುಭಾರಂಭ. ಎಲ್ಲ ಚಪ್ರ ಹಾಕಿರ್ತಾರೆ. ಎಲ್ಲರೂ ಗಂಡಿನ ಕಡೆಯವರು, ಹೆಣ್ಣಿನ ಕಡೆಯವರು ಎಲ್ಲ ಖುಷಿ ಖುಷಿಯಾಗಿ ಓಡಾಡ್ತಾ ಇರುವಂತ ಒಂದು ಸಂದರ್ಭ. ಆಕೆನೂ ಸಹ ಅಕ್ಕ ಖುಷಿಯಾಗಿ ಇರ್ತಾಳೆ. ಆ ಸಂದರ್ಭದಲ್ಲಿ ತಾಳಿ ಕಟ್ಟೋದಕ್ಕೆ ಇನ್ನೇನು 1 ಗಂಟೆ ಸಮಯ ಇರ್ತದೆ. ಆ ಸಂದರ್ಭದಲ್ಲಿ ಬಾದಾಮಿ ಹಾಲನ್ನ ಎಲ್ರಿಗೂ ಸಹ ಕೊಟ್ಕೊಂಡ್ ಬರ್ತಾರೆ. ಆ ನಿಟ್ಟಿನಲ್ಲಿ ಆ ಬಾದಾಮಿ ಹಾಲನ್ನ ಆ ಗಂಡು ಮತ್ತು ಗಂಡಿನ ಕಡೆಯವರು ಕುಡಿತಾರೆ. ಕುಡಿದು 5 ನಿಮಿಷ ಆಗ್ತಿದ್ದಂಗೆ ಕೆಲವರಿಗೆ ಹೊಟ್ಟೆ ನೋವು ಬರಕ್ ಶುರು ಆಗುತ್ತೆ. ಕೆಲವರು ಕುತ್ತಿಗೆನ ಇಸ್ಕೊಂಡು ಕೆಲವರು ಇಬ್ರು ಮರಣ ಹೊಂದ್ಬಿಡ್ತಾರೆ. ಇನ್ನು 5-10 ಜನಗಳು ಆಸ್ಪತ್ರೆಗೆ ದಾಖಲಾಗ್ತಾರೆ. ಆ ಮದುವೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಮದುವೆ ಗಂಡು ಆ ಮದುವೆ ಕಡೆಯವರು ಯಾರೋ ಈ ತರ ಒಂದು ಅನಾಹುತಕ್ಕೆ ಕಾರಣ ಆಗಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಒಂದು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸ್ನವರು ಯಾಕೆ ಈ ತರ ಆಯ್ತು ಅನ್ನೋ ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು ವಿಷಯ ಅರ್ಥ ಆಗ್ಬಿಡುತ್ತೆ. ಈ ಈಕೆಯನ್ನ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಕ್ಕನ ನೋಡಕ್ ಬಂದಿದ್ರು ಅನ್ನೋ ಒಂದು ಸುಳಿವು ಪೊಲೀಸರು ಗೊತ್ತಾಗುತ್ತೆ. ಪೊಲೀಸ್ನವರು ಅಕ್ಕನ ವರ್ತನೆಗಳನ್ನ ಗಮನಿಸ್ತಾರೆ. ಅಕ್ಕನ ಆಕೆಗೆ ಗೊತ್ತಿಲ್ಲದಲೆ ಫಾಲೋ ಅನ್ನ ಮಾಡ್ತಾ ಇರ್ತಾರೆ ಪೊಲೀಸ್ನವರು. ಏನ್ ಹೋಗ್ತಾಳೆ, ಏನ್ ಮಾಡ್ತಾಳೆ ಅಂತ. ಆಮೇಲೆ ಗೊತ್ತಾಗುತ್ತೆ ಅಕ್ಕ ಮದುವೆಯ ಹಿಂದಿನ ದಿನ ಒಂದು ಗೊಬ್ಬರದ ಅಂಗಡಿಗೆ ಹೋಗಿ ಅಲ್ಲಿ ಒಂದು ಏನು ಕೀಟನಾಶಕವನ್ನ ಪರ್ಚೇಸ್ ಮಾಡ್ತಾ ಇರೋಂಥದ್ದು ಸಿಸಿಟಿವಿ ಫುಟೇಜ್ ಅಲ್ಲಿ ರೆಕಾರ್ಡ್ ಆಗಿರ್ತದೆ. ಪೊಲೀಸ್ನವರು ಆಕೆಯನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಆಕೆ ಹೇಳ್ತಾಳೆ, ಇದರಲ್ಲಿ ನನ್ನ ತಪ್ಪೇನಿದೆ, ಈ ತರ ನನ್ನ ತಂಗಿ ಮಾಡಿದ್ಲು, ನನಗೆ ಈ ಮದುವೆ ಮಾಡ್ಕೊಂತೀನಿ ಅಂತ ಹೇಳಿದ್ರೆ ನಾನೇನು ಇದ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ನನ್ನ ಬಗ್ಗೆ ಇಲ್ಲದ ಸಲ್ಲದ ಒಂದು ಆರೋಪವನ್ನ ಹೊರಿಸಿ ನನಗೆ ಏನು ತುಂಬಾ ಬೇಜಾರಾಯ್ತು, ಹಾಗಾಗಿ ಇದನ್ನ ಮಾಡಿದೆ, ನನ್ನನ್ನು ಬಿಟ್ಬಿಡಿ ಅಂದಂತ ಸಂದರ್ಭದಲ್ಲಿ ಕಾನೂನು ಬಿಡುತ್ತಾ ಅನ್ನೋದು ಪ್ರಶ್ನೆ. ನೋಡಿ, ಆಕೆಗೆ ಮೆಸೇಜ್ ಅನ್ನ ಮಾಡ್ತಾ ಇರ್ತಾರೆ. ತುಂಬಾ ಕೆಟ್ಟದಾಗಿ ಮೆಸೇಜ್ಗಳನ್ನ ಮಾಡ್ತಾ ಇದ್ದು ಆಕೆಗೆ ತುಂಬಾ ಇರ್ಸು ಮುರ್ಸು ಆಗುವಂತ ಒಂದು ಸನ್ನಿವೇಶ ಒದಗುತ್ತೆ. ಆಕೆ ತನ್ನ ಸ್ನೇಹಿತನಿಗೆ ಹೇಳ್ತಾಳೆ. ಸ್ನೇಹಿತ ಕೋಪಗೊಳ್ತಾನೆ, ಆ ವ್ಯಕ್ತಿಯನ್ನ ಕರೆಸ್ತಾನೆ. ಅದೇ ಸಂದರ್ಭದಲ್ಲಿ ನೋಡಿ ಇವನೇ ಅಲ್ವಾ ನಿಮ್ಗೆ ಮೆಸೇಜ್ ಮಾಡಿತ್ತು ಅಂತ ಹೇಳಿ ಕರ್ಕೊಂಡೋಗಿ ಅವನ್ ಏನು ಸ್ನೇಹಿತರುಗಳ ಜೊತೆ ಆ ವ್ಯಕ್ತಿಗೆ ಹೊಡಿತಾನೆ. ಹೊಡೆಯುವಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಸತ್ತು ಹೋಗ್ಬಿಡ್ತಾನೆ. ಆಮೇಲೆ ಅದು ಮರ್ಡರ್ ಕೇಸ್ ಅಂತ ಏನು ಕಂಪ್ಲೇಂಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಆಕೆ ಪೊಲೀಸರ ಮುಂದೆ ನಿಂತು ಹೇಳ್ತಾಳೆ, ಈ ವಿಚಾರ ಇವರು ಸಾಯಿಸ್ತಾರೆ ಅನ್ನೋದು ಗೊತ್ತಿದ್ದಿದ್ರೆ ನಾನು ಹೇಗೋ ಸರಿಪಡಿಸ್ಕೊತಾ ಇದ್ದೆ, ಆದ್ರೆ ಇವರು ಇಲ್ಲಿ ಸಾಯಿಸ್ತಾರೆ ಅನ್ನೋದು ಗೊತ್ತಿದ್ರೆ ನಾನು ಹೇಗೋ ಸರಿಪಡಿಸ್ಕೊತಾ ಇದ್ದೆ, ಬಟ್ ಇಲ್ಲಿ ಈ ತರ ಆಗ್ಬಿಟ್ಟಿದೆ, ಇದಕ್ಕೆ ನಾನ್ ಕಾರಣನ, ನನ್ನನ್ನು ಬಿಟ್ಬಿಡಿ
ಅಂತ ಆಕೆ ಗೋಗರಿರ್ತಾರೆ. ನೋಡಿ, ಎರಡು ಒಂದು ಸಂದರ್ಭದಲ್ಲೂ ಆಕೆ ಏನು ನನಗೆ ವಿಚಾರ ಗೊತ್ತಿರ್ಲಿಲ್ಲ, ಇದು ಅಪರಾಧ ಅನ್ನೋದು ಗೊತ್ತಿರ್ಲಿಲ್ಲ, ಹಾಗಾಗಿ ನನ್ ಬಿಟ್ಬಿಡಿ ಅಂತಂದಾಗ ಕಾನೂನು ಬಿಡುತ್ತಾ ಅನ್ನೋದು ಪ್ರಶ್ನೆ. ತಾಯಿ ಅಡಿಗೆ ಮನೆಯಲ್ಲಿ ರ್ಯಾಟ್ ಪಾಯ್ಸನ್ ಅನ್ನ ತಂದಿಟ್ಟಿರ್ತಾಳೆ. ಆ ರ್ಯಾಟ್ ಪಾಯ್ಸನ್ ಏನು ಒಂದು ಯಾವ ತರ ಇರ್ತದೆ ಅಂತಂದ್ರೆ ಉಪ್ಪಿನ ರೀತಿಯಲ್ಲಿ ಇರ್ತದೆ, ಗೊತ್ತಾಗೋದಿಲ್ಲ ಯಾವ್ದು ಉಪ್ಪು ಇದು ಪಾಯ್ಸನ್ ಅಂತ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ಯಾವುದೋ ಒಂದು ಮೈಂಡ್ ಸೆಟ್ ಅಲ್ಲಿ ಯಾವುದೋ ಒಂದ್ ಕಡೆ ಆ ಕೆಲಸದಲ್ಲಿ ಮಗನು ಇನ್ವಾಲ್ವ್ ಆಗಿ ಹೆಚ್ಚು ಇನ್ವಾಲ್ವ್ ಆಗಿ ಆ ಏನು ಅಡಿಗೆ ಮಾಡೋ ಸಂದರ್ಭದಲ್ಲಿ ಆ ಪಾಯ್ಸನ್ ಅನ್ನ ಉಪ್ಪು ಅಂತ ಭಾವಿಸಿ ಅದನ್ನ ಹಾಕ್ಬಿಡ್ತಾರೆ. ಅದನ್ನ ತಿನ್ನೋಂಥವ್ರು ಏನು ಸಾವಿಗೀಡಾಗುವಂಥದ್ದು ಸಂದರ್ಭ ಬಂದ್ಬಿಡುತ್ತೆ. ಆ ಸಂದರ್ಭದಲ್ಲಿ ಅಯ್ಯೋ ನನ್ಗೆ ಇದು ಸಾಯ್ತಾರೆ, ಈ ತರ ಸಾಯಿಸೋ ಉದ್ದೇಶ ಇರಲಿಲ್ಲ, ಈ ತರ ಏನು ಅಜಾಗರೂಕತೆ ಆಗಿದೆ ನನಗೆ, ಸೊ ಹಾಗಾಗಿ ನನ್ನ ಬಿಟ್ಬಿಡಿ ಅಂತಂದ ಸಂದರ್ಭದಲ್ಲಿ ಕಾನೂನು ಬಿಡುತ್ತಾ ಅನ್ನೋದು ಪ್ರಶ್ನೆ ಆಗುತ್ತೆ. ನೋಡಿ, ಈ ಎಲ್ಲಾ ವಿಚಾರಗಳನ್ನ ತಮ್ಮ ಹತ್ರ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕ್ರಿಮಿನಲ್ ಕಾನೂನು ಅರ್ಥ ಮಾಡ್ಕೋಬೇಕಾಗತ್ತೆ. ಕಾನೂನಲ್ಲಿ ಹಲವಾರು ಬಗೆಯ ಕಾನೂನುಗಳಿದ್ದು, ಸಿವಿಲ್ ಕಾನೂನು, ಕ್ರಿಮಿನಲ್ ಕಾನೂನು, ಪ್ರಾಪರ್ಟಿ ಕಾನೂನು, ಟ್ಯಾಕ್ಸ್ ಕಾನೂನು, ಹಾಗೆ ಮಹಿಳಾ ಕಾನೂನು, ಸಂವಿಧಾನ ಕಾನೂನು, ಲೇಬರ್ ಕಾನೂನು, ಹೀಗೆ ಹಲವು ಬಗೆಯ ಕಾನೂನುಗಳಿದ್ದು, ಕ್ರಿಮಿನಲ್ ಕಾನೂನುಗಳು ಈ ಮಹಿಳೆಯರು ಏನಾದ್ರೂ ಒಂದು ಅಪರಾಧದ ಒಂದು ಚಟುವಟಿಕೆಯಲ್ಲಿ ತಮ್ಮನ್ನ ತಾವು ಅದರಲ್ಲಿ ತೊಡಗಿಸ್ಕೊಂಡಿದ್ರೆ, ಅಂತ ಸಂದರ್ಭದಲ್ಲಿ ಏನಾದ್ರೂ ಅವಘಡ ಆಯ್ತು ಅಥವಾ ಏನಾದ್ರೂ ಒಂದು ಅಪರಾಧ ಆಯ್ತು ಅಂತ ಸಂದರ್ಭದಲ್ಲಿ ಆಕೆಯನ್ನ ಕ್ಷಮಿಸುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆಯಾ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ, ಕಾನೂನಲ್ಲಿ ಆ ರೀತಿಯಾದಂತ ಕ್ಷಮಿಸುವ ಒಂದು ಪ್ರಕ್ರಿಯೆ ಇಲ್ಲ. ಇಲ್ಲಿ ನಾನು ಮೊದಲೇ ಹೇಳಿದೆ, ಏನು ಗಂಡು ಮಕ್ಳಿಗೆ ಒಂದು ಕಾನೂನು, ಹೆಣ್ಮಕ್ಳಿಗೆ ಒಂದು ಕಾನೂನು, ಕ್ರಿಮಿನಲ್ ಕಾನೂನಲ್ಲಿ ಅವ್ರಿಗೇನಾದ್ರೂ ಮಾರ್ಜಿನ್ ಇದೆಯಾ, ಅವ್ರಿಗೇನಾದ್ರೂ ಮಾಫಿ ಮಾಡುವಂತದ್ದು ಇದೆಯಾ ಅಂತ ಕೇಳಿದ್ರೆ ಅದೇ ತರ ಯಾವುದೇ ತರ ಅವ್ರಿಗೆ ಕ್ಷಮಾದಾನ ಇರೋದಿಲ್ಲ. ಸೊ ಕ್ರಿಮಿನಲ್ ಕಾನೂನು ಇಬ್ಬರಿಗೂ ಅಪ್ಲೈ ಆಗ್ತದೆ. ಆದ್ರೆ ಒಂದು ಅರ್ಥ ಮಾಡ್ಕೊಬೇಕು, ಕ್ರಿಮಿನಲ್ ಕಾನೂನಲ್ಲಿ ಯಾವೆಲ್ಲ ಅಂಶಗಳು ಏನು ಹೆಣ್ಣು ಮಕ್ಕಳಿಗೆ ಪೂರಕವಾಗ್ತದೆ, ಹಾಗೆ ಮಾರಕನೂ ಆಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. ನೋಡಿ, ಕ್ರಿಮಿನಲ್ ಕಾನೂನಲ್ಲಿ ನಾವು ಮೊದಲು ಅರ್ಥ ಮಾಡ್ಕೊಬೇಕಾಗಿರೋಂಥದ್ದು ಏನು ಅಂತಂದ್ರೆ, ಅಫೆನ್ಸ್ ಅಂದ್ರೆ ಏನು ಅಂತ ಹೇಳಿ. ಅಫೆನ್ಸ್ ಅಂತಂದ್ರೆ ಏನು ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ, ಅಫೆನ್ಸ್ ಅಂತಂದ್ರೆ ಅಪರಾಧ ಅಂತಂದ್ರೆ ಕಾನೂನಿನಲ್ಲಿ ಯಾವ ಒಂದು ಕ್ರಿಯೆಯನ್ನ ಇದು ಅಪರಾಧ ಅಂತ ಸೂಚಿಸಿರ್ತಾರೆ, ಅದು ಅಪರಾಧ. ಕಾನೂನಿನ ಅಡಿಯಲ್ಲಿ ಯಾವುದು ಅಪರಾಧ ಅಲ್ಲ ಅಂತ ಸೂಚಿಸಿರೋದಿಲ್ಲ, ಅದು ಅಪರಾಧ ಅಲ್ಲ. ಇಂಥದ್ದು ಮಾಡಿದ್ರೆ ಅದು ಅಪರಾಧ, ಇಂಥದನ್ನ ಏನು ಮಾಡಬಾರ್ದು ಅಂತ ಹೇಳಿದ್ರೆ ಅಂಥದ್ದು ಅಪರಾಧ ಅಂತ ಕಾನೂನಿನಲ್ಲಿ ಸೂಚಿಸಿರುತ್ತೆ. ನೋಡಿ, ಈ ಕಾನೂನಿನ ಒಂದು ಪ್ರಕ್ರಿಯೆಯಲ್ಲಿ, ಕ್ರಿಮಿನಲ್ ಕಾನೂನಿನ ಪ್ರಕ್ರಿಯೆಯಲ್ಲಿ ನಮ್ಗೆ ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂತಂದ್ರೆ, ಕ್ರಿಮಿನಲ್ ಕಾನೂನುಗಳಲ್ಲಿ ಈ ಸಿವಿಲ್ ಕಾನೂನುಗಳಲ್ಲಿ ನಮ್ಗೆ ಏನು ಯಾವುದೋ ಒಂದು ಪಾರ್ಟಿಷನ್ ಸೂಟ್ ಇರ್ಬೋದು, ಪಾರ್ಟಿಷನ್ ಕೇಸ್ಗಳಲ್ಲಿ ಭಾಗ ಸಿಗುವಂಥದ್ದು, ನಷ್ಟ ಪರಿಹಾರ ಕೇಸ್ಗಳಲ್ಲಿ ಅದು ಪರಿಹಾರ ಸಿಗುವಂಥದ್ದು, ಅದು ಸಿವಿಲ್ ಕಾನೂನುಗಳಲ್ಲಿ ನೋಡ್ತೀವಿ. ಅದೇ ಕ್ರಿಮಿನಲ್ ಕಾನೂನುಗಳಲ್ಲಿ ನಾವು ಏನು ಸರ್ ಅದು ಕಾನೂನಲ್ಲಿ ಏನ್ ನಾವು ಸಿಗುತ್ತೆ ಅಂತ ಕೇಳಿದ್ರೆ, ಯಾರಿಗೆ ಅನ್ಯಾಯ ಆಗಿರ್ತದೆ ಸೊ ಅವ್ರಿಗೂ ಕಾಂಪನ್ಸೇಷನ್ ಅಂತ ಇತ್ತೀಚೆಗೆ ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ ಅಲ್ಲಿ ಸಿಗ್ತಾ ಇದೆ, ಯಾರು ಬಾಧಿತರಾಗಿರ್ತಾರೆ ಅಂತವ್ರಿಗೆ. ಆದ್ರೆ ಅವ್ರಿಗೆ ತೊಂದರೆಯನ್ನ ಯಾರು ಕೊಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ಅವ್ರಿಗೆ ಪನಿಷ್ಮೆಂಟ್ ಆಗುವಂಥದ್ದು, ಅಂದ್ರೆ ಶಿಕ್ಷೆಯನ್ನ ವಿಧಿಸಲಾಗುತ್ತೆ, ಆ ಶಿಕ್ಷೆಗೆ ಅನುಭವಿಸ್ಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ
ಅಪರಾಧ ಅನ್ನೋದು ನಾವು ಮೊದಲು ಅರ್ಥ ಮಾಡ್ಕೊಬೇಕು. ಅಪರಾಧ ಅಂತಂದ್ರೆ ಕಾನೂನಲ್ಲಿ ಏನು ಯಾವ ಒಂದು ಕ್ರಿಯೆಯನ್ನ ಅಪರಾಧ ಅಂತ ಹೇಳಿರ್ತಾರೆ ಅದು ಅಪರಾಧ. ಯಾವುದು ಅಪರಾಧ ಅಂತ ಹೇಳಿರಲ್ಲ ಅದು ಅಪರಾಧ ಅಲ್ಲ. ನೋಡಿ ಉದಾಹರಣೆಗೆ ನಿಮ್ಗೆ ನಾನು ಹೇಳ್ತೀನಿ. ಕರೋನಾ ಟೈಮ್ನಲ್ಲಿ ಸರ್ಕಾರ ಏನು ಆದೇಶ ಮಾಡಿತ್ತು ಅಂತಂದ್ರೆ ನೀವು ಮಾಸ್ಕ್ ಅನ್ನ ಹಾಕೊಂಡು ಓಡಾಡಬೇಕು ಅಂತ ಹೇಳಿತ್ತು. ಮಾಸ್ಕ್ ಅನ್ನ ಹಾಕೊಂಡು ಓಡಾಡದಲ್ಲೇ ಇದ್ರೆ ಅದು ಅಪರಾಧ. ನೀವು ಮಾಸ್ಕ್ ಹಾಕೊಂಡಲ್ಲೇ ಓಡಾಡದಂತ ಸಂದರ್ಭದಲ್ಲಿ ನೀವು ದಂಡನ ಕಟ್ಟಬೇಕಾಗ್ತದೆ ಅಂತ ಹೇಳಿ ಕಾನೂನನ್ನ ಮಾಡಿದ್ರು. ಸೊ ಈ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ನೀವು ಮಾಸ್ಕ್ ಹಾಕೊಂಡಲ್ಲೇ ಓಡಾಡದಂತ ಸಂದರ್ಭದಲ್ಲಿ ಅದು ಏನಾಗ್ತಿತ್ತು, ಅಪರಾಧ ಆಗ್ತದೆ. ಈಗ ಕರೋನಾ ಅನ್ನೋದು ಹೊರಟೋಯ್ತು, ಆ ಕಾಲ ಹೊರಟೋಯ್ತು. ಸೊ ಈಗ ನಾವು ಯಾವುದೇ ರೀತಿಯಂತ ಮಾಸ್ಕ್ ಗಳನ್ನ ಹಾಕೋತಾ ಇಲ್ಲ, ಹಾಗೆ ಓಡಾಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ಮಾಸ್ಕ್ ಗಳನ್ನ ಹಾಕೊಬೇಕು ಅಂತ ಏನು ಆ ಒಂದು ಕಾನೂನ ಮಾಡಿದ್ರು ಅದನ್ನ ತೆಗೆದುಬಿಟ್ರು. ಸೊ ಈ ನಿಟ್ಟಿನಲ್ಲಿ ಈ ದಿನ ನಾನು ಮಾಸ್ಕ್ ಅನ್ನ ಹಾಕೊಂಡಲ್ಲೇ ಓಡಾಡ್ತಾ ಇರೋಂಥ ಸಂದರ್ಭದಲ್ಲಿ ಏನು ಮಾಸ್ಕ್ ಅನ್ನ ಹಾಕೊಂಡಲ್ಲೇ ಓಡಾಡುವಂತ ಸಂದರ್ಭದಲ್ಲಿ ಅದು ಅಪರಾಧ ಆಗುತ್ತಾ ಸರ್ ಅಂತ ಕೇಳಿದ್ರೆ ಅದು ಅಪರಾಧ ಆಗಲ್ಲ. ಸೊ ಹಾಗಾದ್ರೆ ಅಪರಾಧನ ಹೆಂಗ್ ನಾವು ಡಿಫೈನ್ ಮಾಡ್ತೀವಿ ಅಂದ್ರೆ ಸರ್ಕಾರ ಯಾವುದೇ ಒಂದು ಕಾನೂನನ್ನ ಮಾಡಿದ್ದು, ನೋಡಿ ಸರ್ಕಾರ ಯಾವುದೇ ಒಂದು ಕಾನೂನನ್ನ ಮಾಡಿದ್ದು ನೀವು ಈ ರೀತಿಯಾಗಿ ಮಾಡಬಾರದು ಅಂತ ಒಂದು ಏನು ಎಚ್ಚರಿಕೆಯನ್ನ ಕೊಟ್ಟಿದ್ದು, ಆ ನಿಟ್ಟಿನಲ್ಲಿ ಆ ಒಂದು ಕ್ರಿಯೆಯನ್ನ ಮಾಡದಂತ ಸಂದರ್ಭದಲ್ಲಿ ಅದು ಅಪರಾಧ ಆಗುತ್ತೆ. ಸೊ ದಟ್ ಈಸ್ ವಾಟ್ ಅಫೆನ್ಸ್. ಸೊ ವಿಚ್ ಈಸ್ ಡಿಫೈನ್ಡ್ ಇನ್ ಇಂಡಿಯನ್ ಪೀನಲ್ ಕೋಡ್. ಈ ಮುಂಚೆ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಅದನ್ನ ಡಿಫೈನ್ ಮಾಡಿದ್ರು. ನೋಡಿ ಇದು ಅಪರಾಧ ಆಯ್ತು. ಅಪರಾಧದಲ್ಲಿ ಎಷ್ಟು ಪ್ರಕಾರದ ಅಪರಾಧ ಇರ್ತವೆ ಸರ್ ಅಂತ ನೀವು ಪ್ರಶ್ನೆಯನ್ನು ಕೇಳಿದ್ರೆ ಅಪರಾಧದಲ್ಲಿ 2 ಪ್ರಕಾರದ ಅಪರಾಧ ಇರ್ತದೆ. ಒಂದು ಕಾಗ್ನಿಸಬಲ್ ಅಫೆನ್ಸ್, ಇನ್ನೊಂದು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿ. ಸರ್ ಏನು ಸರ್ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ? ಸರ್ ಈಗ ನಮ್ಮ ಮನೆ ಪಕ್ಕದಲ್ಲಿ ಗಲಾಟೆ ಆಗ್ತಾ ಇತ್ತು. ನಮ್ಮ ಮನೆ ಪಕ್ಕದಲ್ಲಿ ಹಂಡೆ ಉರಿಯನ್ನ ಇಡ್ತಾರೆ. ಸೊ ಅವರ ಹಂಡೆ ಉರಿಯ ಏನು ಹೊಗೆ ಇದೆಯಲ್ಲ ಆ ಹೊಗೆ ನಮ್ಮ ಮನೆ ಒಳಗೆ ಬರ್ತಾ ಇದೆ ಸರ್. ಸೊ ಈ ನಿಟ್ಟಿನಲ್ಲಿ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟೆ. ಸೊ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಕರ್ಸ್ಬಿಟ್ಬಿಟ್ಟು ನೋಡ್ರಿ ಇಂಥವ್ರಿಗೆ ಮನೆಯಾಗಿ ತೊಂದರೆ ಆಗ್ತಾ ಇದೆ, ಹಂಗೆಲ್ಲ ಮಾಡ್ಬೇಡ್ರಿ ಕಣ್ರಿ ಅಂತ ತಿಳುವಳಿಕೆ ಕೊಟ್ರು. ಆಮೇಲೆ ಕಳಿಸ್ಬಿಟ್ರು ಸರ್. ಆದ್ರೆ ಯಾವುದೇ ರೀತಿಯಾದಂತ FIR ಮಾಡ್ಲಿಲ್ಲ, ಯಾವುದೇ ತರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಲಿಲ್ಲ. ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ನೋಡಿ ಅಂತ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಬೇಕು, ಯಾವ ಅಂಶನ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಯಾವ ಸಂದರ್ಭದಲ್ಲಿ FIR ಅನ್ನ ದಾಖಲೆ ಮಾಡಲಾಗುತ್ತೆ, ಯಾವ ಸಂದರ್ಭದಲ್ಲಿ FIR ಅನ್ನ ದಾಖಲೆ ಮಾಡ್ಲಿಕ್ಕೆ ಆಗಲ್ಲ. ನೋಡಿ ಈಗ ನಮ್ಮ ಮನೆಯಲ್ಲಿ ಒಂದು ಗೀಸರ್, ಆ ಗೀಸರಿನ ಒಂದು ರಿಪೇರಿಗೆ ಬಂದ್ಬಿಟ್ಟಿರ್ತದೆ ಗೀಸರ್. ಸೊ ಈ ನಿಟ್ಟಿನಲ್ಲಿ ನಾನು ಒಬ್ಬ ಮೆಕ್ಯಾನಿಕ್ ಅನ್ನ ಕರ್ಸ್ತೀನಿ, ಒಬ್ಬ ಎಲೆಕ್ಟ್ರಿಷಿಯನ್ ಕರ್ಸಿ, ನೋಡಪ್ಪ ನಮ್ಮ ಮನೆ ಗೀಸರ್ ಕೆಟ್ಟೋಗ್ಬಿಟ್ಟಿದೆ, ಈ ನಿಟ್ಟಿನಲ್ಲಿ ಆ ಗೀಸರ್ ಅನ್ನ ರಿಪೇರಿ ಮಾಡ್ಕೊಂಬ ಅಂತ ಹೇಳ್ತೀನಿ ನಾನು. ಆಯ್ತು ಸರ್ ಅಂತ ಹೇಳಿ ಗೀಸರ್ ನ ತಗೊಂಡ್ ಹೋಗ್ತಾನೆ. ಆಮೇಲೆ 1 ವಾರದಲ್ಲಿ ತಂದ್ಕೊಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ 1 ವಾರ ತಂದ್ಕೊಡೋದೇ ಇಲ್ಲ. ಆಮೇಲೆ ಸರ್ ಇನ್ನೊಂದು ವಾರ ತಂದ್ಕೊಡ್ತೀನಿ ಅಂತಾನೆ. ಏನೋ ಸ್ವಲ್ಪ ಸಮಸ್ಯೆ ಆಗಿದೆ, ನೆಕ್ಸ್ಟ್ ವೀಕಲ್ಲಿ ಕೊಡ್ತೀನಿ ಅಂತಾನೆ. ಆ ನೆಕ್ಸ್ಟ್ ವೀಕೂನು ಸಹ ಕೊಡೋದಿಲ್ಲ. ಹಾಗೆ ತಳ್ತಾ ಬಂದ 1 ತಿಂಗಳಾಯ್ತು, 2 ತಿಂಗಳಾಯ್ತು. ಸೊ ಅವನು ಬರ್ಲೇ ಇಲ್ಲ. ಕೇಳಿದ್ರೆ ನನ್ಗೆ ಏನೋ ವೈಯಕ್ತಿಕ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ. ನಾನು ವೈಯಕ್ತಿಕ ಸಮಸ್ಯೆ ಆದಂತ ಸಂದರ್ಭದಲ್ಲಿ ನೋಡಿ, ವೈಯಕ್ತಿಕ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಸರ್ ಈಗ ಅಂತ ಸಂದರ್ಭದಲ್ಲಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾ ಸರ್, ಅವನ ಮೇಲೆ FIR ಮಾಡ್ತಾರ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಅಂತ ಸಂದರ್ಭದಲ್ಲಿ FIR ಅನ್ನ ಮಾಡಲ್ಲ. ಸರ್ ನಂದು ಜಮೀನು ವ್ಯಾಜ್ಯ ಇದೆ ಸರ್. ಸೊ ಜಮೀನ್ ವ್ಯಾಜ್ಯ ಇದ್ದು ಈ ನಿಟ್ಟಿನಲ್ಲಿ ಈ ಆಸ್ತಿ ನನಗ್ ಬರ್ಬೇಕು ಅಂತ ಹೇಳ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಬಂದು. ಈ ನಮ್ಮ ಅಣ್ಣ ತಮ್ಮದಿರು ಬಂದು ಗಲಾಟೆಯನ್ನ ಮಾಡ್ತಾ ಇದ್ದಾರೆ ಆಸ್ತಿ ವಿಚಾರದಲ್ಲಿ. ಸೊ ಈ ನಿಟ್ಟಿನಲ್ಲಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ನವರು ರಿಜಿಸ್ಟರ್ ಮಾಡ್ತಾ ಇಲ್ಲ ಸರ್ ಕಂಪ್ಲೇಂಟ್ ಅನ್ನ. ಯಾಕೆ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ ಪೊಲೀಸ್ನವರು ಹೇಳ್ತಾರೆ, ನೋಡಿ ಇದು ಸಿವಿಲ್ ಕೇಸ್ಗಳಲ್ಲಿ ಕಂಪ್ಲೇಂಟ್ ನಾವು ರಿಜಿಸ್ಟರ್ ಮಾಡ್ಕೊಳಕ್ ಬರಲ್ಲ, ನೀವು ಒಂದ್ ಕೆಲಸ ಮಾಡಿ ನ್ಯಾಯಾಲಯದ ಮೊರೆ ಹೋಗಿ ಅಂತ ಹೇಳಿ. ಹೆಂಡತಿ ಗಂಡ ಏನು ಜಗಳ ಮಾಡ್ಕೊಂಡ್ ಬರ್ತಾರೆ. ಯಾವ ವಿಚಾರಕ್ಕೆ ಅಂದ್ರೆ ಡೈವರ್ಸ್ ತಗೊಳ್ಳೋ ವಿಚಾರದಲ್ಲಿ ಜಗಳ ಮಾಡ್ಕೊಂಡ್ ಬರ್ತಾರೆ. ಆ ನಿಟ್ಟಿನಲ್ಲಿ ಹೆಂಡತಿ ಬಂದು ಗಂಡನ ಮೇಲೆ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ, ನನಗೆ ಡಿವೋರ್ಸ್ ಅನ್ನ ಕೊಡ್ಸಿ ಸರ್ ಅಂತ.
ತಕ್ಷಣ ಪೊಲೀಸರು ಹೇಳ್ತಾರೆ, ನೀವು ಡಿವೋರ್ಸ್ ಅನ್ನು ತಗೋಬೇಕಾದ್ರೆ ಕೌಟುಂಬಿಕ ನ್ಯಾಯಾಲಯಕ್ಕೆ ಹೋಗಿ, ಕೌಟುಂಬಿಕ ನ್ಯಾಯಾಲಯದಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಿ ನೀವು ಡಿವೋರ್ಸ್ ಅನ್ನ ಪಡ್ಕೊಳ್ಳಿ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಎಲ್ಲಾ ಸಂದರ್ಭದಲ್ಲೂ FIR ಆಗುತ್ತಾ ಅಂತ ಕೇಳಿದಾಗ ಎಲ್ಲಾ ಸಂದರ್ಭದಲ್ಲೂ FIR ಅನ್ನ ರಿಜಿಸ್ಟರ್ ಮಾಡಲ್ಲ. ಯಾವ ಸಂದರ್ಭದಲ್ಲಿ FIR ನ ರಿಜಿಸ್ಟರ್ ಮಾಡ್ತಾರೆ ಅಂದ್ರೆ, ಯಾವ ಒಂದು ಅಪರಾಧವು ಸನ್ನೆಯ ಅಪರಾಧ ಆ ಸನ್ನೆಯ ಅಪರಾಧದ ಅಂತ ಅನಿಸ್ಕೊಳ್ಳುತ್ತೆ, ಅಂತ ಸಂದರ್ಭದಲ್ಲಿ ಮಾತ್ರ FIR ಅನ್ನ ದಾಖಲೆ ಮಾಡ್ತಾರೆ. ಇಲ್ಲ ಅಂತಂದ್ರೆ FIR ಅನ್ನ ದಾಖಲೆಯನ್ನ ಮಾಡ್ಕೊಳ್ಳಲ್ಲ. ಸನ್ನೆಯ ಅಪರಾಧ ಸರ್ ಅಂದ್ರೆ ಏನು ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ, ಸನ್ನೆಯ ಅಪರಾಧ ಅಂತಂದ್ರೆ ಕಾಗ್ನಿಸಬಲ್ ಅಫೆನ್ಸ್ ಅಂತ. ಕಾಗ್ನಿಸಬಲ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಕಾಗ್ನಿಸಬಲ್ ಅಂದ್ರೆ ಏನು ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ತುಂಬಾ ನೋಟಿಫೈ ಆಗುವಂತ ಒಂದು ಅಪರಾಧ, ತುಂಬಾ ಸಿವಿಯರ್ ಆಗಿರುವಂತ ಅಪರಾಧಗಳು ಕಾಗ್ನಿಸಬಲ್ ಅಫೆನ್ಸ್ ಅಂತ ಕರಿತೀವಿ. ಉದಾಹರಣೆಗೆ, ಆ ಒಂದು ಅಪರಾಧಕ್ಕೆ ಹೆಚ್ಚು ಶಿಕ್ಷೆಯನ್ನ ನ್ಯಾಯಾಲಯಗಳು ವಿಧಿಸುತ್ತೆ. ಸೊ ಅದು ಏನು ಕನಿಷ್ಠ ಪಕ್ಷ ಎಷ್ಟು ವರ್ಷದ ಮೇಲ್ಗಡೆ ಇರುವಂತ ಅಪರಾಧಗಳು ಇರ್ತದೆ ಅಂತಂದ್ರೆ, ಅದು 7 ವರ್ಷದ ಅಪರಾಧ, 10 ವರ್ಷದ ಅಪರಾಧ, ಮತ್ತು ಏನು ಜೀವಾವಧಿ ಶಿಕ್ಷೆ, ಮತ್ತೆ ಮರಣ ದಂಡನೆ. ಸೊ ಆ ರೀತಿಯಾದಂತ ಅಪರಾಧಗಳು ಏನಿದಾವೆ ಅದನ್ನ ನಾವು ಕಾಗ್ನಿಸಬಲ್ ಅಫೆನ್ಸ್ ಅಂತ ಕರಿತೀವಿ. ಸೊ ಕಾಗ್ನಿಸಬಲ್ ಅಫೆನ್ಸ್ ಏನು, ಅದಕ್ಕೆ ಬೇಲ್ ಸಿಗುತ್ತಾ ಸರ್, ಈ ಮರ್ಡರ್ ಕೇಸಲ್ಲಿ ಬೇಲ್ ಸಿಗುತ್ತಾ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಮರ್ಡರ್ ಕೇಸ್ಗಳಲ್ಲಿ ಬೇಲ್ ಸಿಗುವಂತದ್ದು ಏನು ಕೋರ್ಟಿನ ವಿವೇಚನೆಗೆ ಬಿಟ್ಟಿರ್ತದೆ. ಬೇಲ್ ಸಿಗುತ್ತೆ, ಬೇಲ್ ಸಿಗಲ್ಲ ಅಂತಲ್ಲ, ಅದು ಕೋರ್ಟಿನ ವಿವೇಚನೆಗೆ ಬಿಟ್ಟಿರುತ್ತೆ. ಇಲ್ಲಿ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ನಮ್ಗೆ ಅರ್ಥ ಆಯ್ತು ಏನು ಅಂತಂದ್ರೆ, ಸನ್ನೆಯ ಅಪರಾಧ, ತುಂಬಾ ಸೀರಿಯಸ್ ಆಗಿರುವಂತ ಅಫೆನ್ಸ್ ಗಳಿದ್ರೆ ಅದನ್ನ ಕಾಗ್ನಿಸಬಲ್ ಅಫೆನ್ಸ್ ಅಂತಾರೆ. ತುಂಬಾ ಸೀರಿಯಸ್ ಆಗಿರೋ ಅಫೆನ್ಸ್ ಗಳಲ್ಲಿ ಇದ್ದಾಗ ಮಾತ್ರ ಅದು ಪೊಲೀಸ್ನವ್ರು ಏನ್ ಮಾಡ್ತಾರೆ, FIR ಅನ್ನ ರಿಜಿಸ್ಟರ್ ಮಾಡ್ತಾರೆ. ಇಲ್ಲಾಂದ್ರೆ FIR ಅನ್ನ ರಿಜಿಸ್ಟರ್ ಅನ್ನ ಮಾಡೋದಿಲ್ಲ. ಸೊ ಇಲ್ಲಿ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತಂದ್ರೆ ತುಂಬಾ ಲೆಸ್ ಸಿವಿಯರ್ ಅಫೆನ್ಸಸ್ ಅಂತ ಹೇಳಿ ಅದನ್ನ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತೀವಿ. ಕೆಲವು ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ಬಂದಿರ್ತದೆ, ಪೊಲೀಸ್ನವರು ಒಂದು NCR ಕಳಿಸ್ರಿ ಅಂತ ಹೇಳ್ತಾರೆ. NC ಅಂತಂದ್ರೆ ಏನು ಅಂತಂದ್ರೆ NCR ಅಂತ ಮಾಡ್ತಾರೆ, ನಾನ್ ಕಾಗ್ನಿಸಬಲ್ ರಿಪೋರ್ಟ್. ಗಂಡ ಹೆಂಡತಿ ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲಿ, ಅದೇ ನಾನು ಹೇಳದ್ನಲ್ಲ, ಆ ಪಕ್ಕದ ಮನೆಯವನು ಹಂಡೆ ಉರಿ ಆಗ್ತಾ ಇರ್ತಾನೆ, ಅವ್ರ ಹೊಗೆ ಎಲ್ಲ ನಮ್ಮ ಮನೆಗೆ ಬರ್ತಾ ಇರುತ್ತೆ, ಅಥವಾ ಪಕ್ಕದ ಮನೆಯವನು ಜೋರಾಗಿ ಲೌಡ್ ಸ್ಪೀಕರ್ ಅನ್ನ ಆನ್ ಮಾಡ್ತಾನೆ, ಸೊ ಅದರಿಂದ ನಮ್ಗೆ ತೊಂದರೆ ಆಗ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ FIR ಗಳನ್ನ ಮಾಡೋದಿಲ್ಲ. FIR ಯಾವಾಗ ಮಾಡ್ತಾರೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಸಹ ಆದೇಶ ಇದೆ, ಯಾವಾಗ ಕಾಗ್ನಿಸಬಲ್ ಅಫೆನ್ಸ್, ಯಾವುದೇ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಆ ಕಂಪ್ಲೇಂಟ್ ಅಲ್ಲಿ ಕಾಗ್ನಿಸಬಲ್ ಅಫೆನ್ಸಿನ ಕಂಟೆಂಟ್ ಇದ್ದಂತ ಸಂದರ್ಭದಲ್ಲಿ, ಇಂಗ್ರೀಡಿಯೆಂಟ್ಸ್ ಇದ್ದಂತ ಸಂದರ್ಭದಲ್ಲಿ ಮಾತ್ರ FIR ಅನ್ನ ದಾಖಲು ಮಾಡಬೇಕು, ರಿಜಿಸ್ಟರ್ ಮಾಡಬೇಕು ಅಂತ ಕಾನೂನು ಹೇಳುತ್ತೆ. ಕ್ರಿಮಿನಲ್ ಕಾನೂನು ಇದನ್ನೇ ಹೇಳುತ್ತೆ. ಇಲ್ಲಿ ಕಾಗ್ನಿಸಬಲ್ ಅಫೆನ್ಸ್ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಕಂಪ್ಲೇಂಟ್ ಅಂದ್ರೆ ಏನು ಅಂತ ಹೇಳಿ. ನೋಡಿ, ಎಲ್ಲಾ ಸಂದರ್ಭದಲ್ಲೂ ನ್ಯಾಯಾಲಯಗಳು ಏನು ಮೂಗನ್ನ ತೋರಿಸಿ ನ್ಯಾಯವನ್ನು ಒದಗಿಸ್ಕೊಡ್ತವ ಸರ್ ಅಂತ ಕೇಳಿದ್ರೆ, ಎಲ್ಲಾ ಸಂದರ್ಭದಲ್ಲೂ ನ್ಯಾಯಾಲಯಗಳು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲಿಸಿಕೊಂಡು ಜನರ ಕಷ್ಟ ಸುಖಗಳನ್ನೆಲ್ಲ ಏನು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಹಾಗಾದ್ರೆ ಹೆಂಗೆ ಸರ್ ಇದು ಅಂತ ಏನು ಮತ್ತೆ ಯಾವ ತರ ಮತ್ತೆ ನಮ್ಗೆ ನ್ಯಾಯವನ್ನ ಪಡ್ಕೊಬೇಕು ಸರ್ ಅಂತ ಪ್ರಶ್ನೆಯನ್ನ ಕೇಳಿದಾಗ, ನೋಡಿ, ಅಂತ ಸಂದರ್ಭದಲ್ಲಿ ಕಂಪ್ಲೇಂಟ್ ಅನ್ನ ಕೊಡಬೇಕಾಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಬೇಕಾಗುತ್ತೆ. ಸರ್, ಇದು ಕಂಪ್ಲೇಂಟ್ ಅಂದ್ರೆ ಏನು ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ, ಕಂಪ್ಲೇಂಟ್ ಅಂತಂದ್ರೆ ಇಟ್ ಈಸ್ ಅನ್ ಇನ್ಫಾರ್ಮೇಶನ್. ಕಂಪ್ಲೇಂಟ್ ಕೊಡೋದು ಅಂತೀವಲ್ಲ, ಅದು ಆಕ್ಚುಲಿ ಕಂಪ್ಲೇಂಟ್ ಅಲ್ಲ. ಕಾನೂನಿನ ಒಂದು ದೃಷ್ಟಿಕೋನದಲ್ಲಿ ಅದು ಕಂಪ್ಲೇಂಟ್ ಅಲ್ಲ, ಅದು ಇನ್ಫಾರ್ಮೇಶನ್ ಅನ್ನ ಕೊಡುವಂಥದ್ದು. ಪೊಲೀಸ್ನವ್ರಿಗೆ ಹೋಗ್ಬಿಟ್ಟು ಪ್ರಥಮ ಮಾಹಿತಿಯನ್ನ ಕೊಡುವಂಥದ್ದು. ಆ ಪ್ರಥಮ ಮಾಹಿತಿಯ ಆಧಾರದ ಮೇಲೆ ವರದಿಯನ್ನ ಮಾಡ್ತಾರೆ. ಪ್ರಥಮ ಏನು ಮಾಹಿತಿಯ ವರದಿ, ಪ್ರಥಮ ಮಾಹಿತಿಯ ವರದಿ FIR ಆಗ್ತದೆ. ಆಯ್ತಾ? ಸೊ ಅದು FIR ಅಂತಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಹೇಳಿ ಪ್ರಥಮ ಮಾಹಿತಿಯನ್ನ ವರದಿಯನ್ನ ಮಾಡ್ತಾರೆ. ಆ ವರದಿಯನ್ನ ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಅದನ್ನ ತಲುಪಿಸ್ತಾರೆ. ಅದಕ್ಕೆ ಹೇಳ್ತಾರೆ, ನೋಡಿ ಸ್ವಾಮಿ, ತಮ್ಮ ಒಂದು ಕ್ಷೇತ್ರದಲ್ಲಿ ಜೂರಿಸ್ಡಿಕ್ಷನ್ ಅಲ್ಲಿ ಈ ತರ ಒಂದು ಅಪರಾಧ ಆಗಿದೆ ಅಂತ ಹೇಳಿ.
ಈ ಅಪರಾಧ ಆಗಿದ್ದು ತಮ್ಮ ಗಮನದಲ್ಲಿ ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಅವರು ಅದನ್ನ ರಿಪೋರ್ಟ್ ಮಾಡ್ತಾರಲ್ಲ, ಅದನ್ನ ನಾವೇನಂತೀವಿ ಕಾನೂನು ರೀತಿಲಿ ಅದನ್ನ ಕಂಪ್ಲೇಂಟ್ ಅಂತ ಹೇಳ್ತೀವಿ ಹೊರತು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾಹಿತಿಯನ್ನ ಕೊಡ್ತೀವಲ್ಲ ಅದು ಕಂಪ್ಲೇಂಟ್ ಅಲ್ಲ. ಬಟ್ ಆಡಿಕೆಯಲ್ಲಿ ಏನು ಜನರ ಒಂದು ರೂಢಿಯಲ್ಲಿ ಅದು ಕಂಪ್ಲೇಂಟ್ ಅಂತ ಆಗ್ಬಿಟ್ಟಿದೆ, ಬಟ್ ಅದು ಕಂಪ್ಲೇಂಟ್ ಅಲ್ಲ. ಸೊ ಕಾನೂನಿನ ಡೆಫಿನೇಷನ್ ನಾವು IPC ಡೆಫಿನೇಷನ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಅಥವಾ ಇತ್ತೀಚಿನ ಒಂದು ಭಾರತೀಯ ನ್ಯಾಯ ಸಮಿತಿಯ ಡೆಫಿನೇಷನ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಕಂಪ್ಲೇಂಟ್ ಯಾವಾಗ ಪೊಲೀಸ್ನವರು ಹೋಗಿ ಏನು ಅವರ ಒಬ್ಬ ರಿಪೋರ್ಟಿಂಗ್ ಅಥಾರಿಟಿ ಆದಂತ ಮ್ಯಾಜಿಸ್ಟ್ರೇಟ್ ಅವ್ರು ಏನಿರ್ತಾರೆ ಅವ್ರಿಗೆ ಅದನ್ನ ಕೊಟ್ಟಂತ ಸಂದರ್ಭದಲ್ಲಿ, ಆ ಮಾಹಿತಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದು ಕಂಪ್ಲೇಂಟ್ ಆಗುತ್ತೆ. ಪೊಲೀಸ್ನವರು ಯೂಶಲ್ ಆಗಿ ಏನಾಗ್ತಾರೆ, ಕಂಪ್ಲೇಂಟ್ ಆಗ್ತಾರೆ. ನೀವು ಯಾವುದೇ ಒಂದು ಪ್ರಕರಣ, ಕ್ರಿಮಿನಲ್ ಪ್ರಕರಣವನ್ನ ನೋಡಿದಾಗ ಅದ್ರಲ್ಲಿ ಏನಂತ ಇರ್ತದೆ ಅಂತಂದ್ರೆ, ಸ್ಟೇಟ್ ಬೈ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ ವರ್ಸಸ್ ಅಕ್ಯೂಸ್ಡ್ ವರ್ಸಸ್ ಮಂಜುನಾಥ ಆರೋಪಿ ನಂಬರ್ 1, ಸ್ಟೇಟ್ ಬೈ ವಿಜಯನಗರ ಪೊಲೀಸ್ ಸ್ಟೇಷನ್ ವರ್ಸಸ್ ಏನು ರಮೇಶ ಆರೋಪಿ ನಂಬರ್ 1, ಹಂಗೆ ಏನು ಇರ್ತದೆ ಹೊರತು. ಸೊ ಇಲ್ಲಿ ಪಕ್ಷ ಏನು ಸಿವಿಲ್ ಕೇಸ್ಗಳಲ್ಲಿ ಏನು ವಾದಿ ಮತ್ತು ಪ್ರತಿವಾದಿ ತರ ಇರೋದಿಲ್ಲ. ಸೊ ಕ್ರಿಮಿನಲ್ ಕೇಸ್ಗಳಲ್ಲಿ ಕಂಪ್ಲೇನೆಂಟ್ ಇರ್ತಾರೆ, ಅಕ್ಯೂಸ್ಡ್ ಇರ್ತಾರೆ. ಕಂಪ್ಲೇನೆಂಟ್ ಯಾವಾಗ್ಲೂ ಪೊಲೀಸ್ನವರಾಗಿರ್ತಾರೆ. ಸೊ ಪೊಲೀಸ್ನವರು ಸರ್ಕಾರದ ಒಂದು ಭಾಗ, ಹಂಗ ಪೊಲೀಸ್ ಇಸ್ ಅನ್ ಏಜೆನ್ಸಿ ಆಫ್ ದ ಸ್ಟೇಟ್. ಸೊ ಹಾಗಾಗಿ ಪೊಲೀಸ್ ವಿಲ್ ಬಿ ದ ಕಂಪ್ಲೇನೆಂಟ್. ದಿ ಅಪೋಸಿಟ್ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ಎನ್ ಅಲಿಗೇಷನ್, ಹ್ಯಾವಿಂಗ್ ಏನು ಅಕ್ಯೂಸೇಷನ್, ಸೊ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅಕ್ಯೂಸ್ಡ್ ಪರ್ಸನ್, ಅಕ್ಯೂಸ್ಡ್ ಅಂತ ನಾವು ಹೇಳ್ತೇವೆ. ಸೊ ಈ ನಿಟ್ಟಿನಲ್ಲಿ ಕಂಪ್ಲೇಂಟ್ ಯಾವ ಸಂದರ್ಭದಲ್ಲಿ ಆಗುತ್ತಲ್ಲ ಆವಾಗ ಕಾನೂನಿನ ಏನು ಕ್ರಿಮಿನಲ್ ಕಾನೂನು ಇನ್ನ ಪ್ರಕ್ರಿಯೆ ಶುರು ಆಗುತ್ತೆ. ಸೊ whenever a complaint is being registered, at that point of time the criminal law will set into motion. ಅಂತ ಕಾನೂನು ಯಾವಾಗ ಆಕ್ಟಿವ್ ಆಗುತ್ತೆ, ಕ್ರಿಮಿನಲ್ ಲಾ ಕಾನೂನು ಯಾವಾಗ ಆಕ್ಟಿವ್ ಆಗುತ್ತೆ ಅಂತಂದ್ರೆ, ಯಾವಾಗ ಅದಕ್ಕೆ ಜೀವ ಬರುತ್ತೆ ಅಂತಂದ್ರೆ, ಯಾವಾಗ ಒಬ್ಬ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಆಗುತ್ತೆ ಅಂತ. ಯಾರು ಹೇಳ್ತಾ ಇದ್ರು ನೋಡಿ, ಈ ದೇಶದಲ್ಲಿ ಕಳ್ಳ ಯಾರು ಸರ್ ಅಂತ ಪ್ರಶ್ನೆ ಕೇಳಿದ್ರೆ ಅವನು ಹೇಳ್ತಾನೆ, ಕಳ್ಳ ಯಾರು ಅಂತಂದ್ರೆ ಯಾರು ಸಿಕ್ ಬೀಳ್ತಾನೆ ಅಂತ, ಅವನು ಕಳ್ಳ. ಹಾಗಾದ್ರೆ ಸಿಕ್ ಬೀಳೋದು ಅಂತಂದ್ರೆ ಏನು, ಯಾರ ಮೇಲೆ ಕಂಪ್ಲೇಂಟ್ ಆಗುತ್ತೆ ಆ ಸಂದರ್ಭದಲ್ಲಿ ಕಾನೂನು ಆ ವ್ಯಕ್ತಿಯ ಮೇಲೆ ಆಕ್ಷನ್ ಅನ್ನ ತಗೊಳುತ್ತೆ. ಕಂಪ್ಲೇಂಟೇ ಆಗ್ಲಿಲ್ಲ ಅಂತಂದ್ರೆ ಆಕ್ಷನ್ ಅನ್ನ ಮಾತೇ ಇರೋದಿಲ್ಲ. ಸೊ ಹಾಗಾಗಿ ಕಂಪ್ಲೇಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಥಮ ಮಾಹಿತಿ ವರದಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಅವ್ರು ಏನು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ, ಆ ಕಂಪ್ಲೇಂಟ್ ಬೇಸಿಸ್ ಮೇಲೆ ಏನಾಗುತ್ತೆ, ಕೇಸ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕಂಪ್ಲೇಂಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕಾಗ್ತದೆ. ಈ ಏನು ಉದಾಹರಣೆಗೆ ಈ ಒಂದು ಶೋಷಣೆ, ಕೌಟುಂಬಿಕ ದೌರ್ಜನ್ಯ ಕೇಸ್ನಲ್ಲಿ ಕಂಪ್ಲೇಂಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಮಹಿಳೆ ಹೋಗಿ ಒಬ್ಬ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಡೌರಿ ಹರಾಸ್ಮೆಂಟ್ ಅನ್ನ ಮಾಡ್ತಾ ಇದ್ದ, ವರದಕ್ಷಿಣೆ ಕಿರುಕುಳವನ್ನ ಕೊಡ್ತಾ ಇದ್ದ ಅಂತೆಲ್ಲವೂ ಸಹ ಕಂಪ್ಲೇಂಟ್ ಅಲ್ಲಿ ಬರೆದಿರ್ತಾಳೆ. ಆದ್ರೆ ಆ ಪರ್ಟಿಕ್ಯುಲರ್ಸ್ ಬರದೇ ಇರೋದಿಲ್ಲ, ಏನನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದ ಅನ್ನೋದನ್ನ ಬರೀದಲೆ ಹಾಗೆ ಕಂಪ್ಲೇಂಟ್ ಅನ್ನ ಕೊಟ್ಬಿಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಒಂದ್ ವೇಳೆ ನಿಜವಾಗೂ ಸಹ ದೌರ್ಜನ್ಯ ಆಗಿತ್ತು, ಕಿರುಕುಳ ಆಗಿತ್ತು, ವರದಕ್ಷಿಣೆ ಕಿರುಕುಳ ಆಗಿತ್ತು ಅನ್ನೋ ಸಂದರ್ಭದಲ್ಲಿ ಏನು ಕೇಸು ನಿಲ್ಲೋದಿಲ್ಲ. ಯಾಕೆಂತಂದ್ರೆ ಅದನ್ನ ಮತ್ತೆ ಹೈಕೋರ್ಟ್ ತಗೊಂಡು ಹೋಗುವಂಥದ್ದು, ಕ್ವಾಶ್ ಮಾಡುವಂತ ಸಂದರ್ಭದಲ್ಲಿ ಕಂಪ್ಲೇಂಟ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಗಳು ಇಲ್ವಲ್ರಿ ಅಂತ ಹೇಳ್ಬಿಡ್ತಾರೆ. ಯಾವುದೋ ಒಂದು ಫ್ರಾಡ್ ಕೇಸ್ ನಾವು ರಿಪೋರ್ಟ್ ಮಾಡುವಂತ ಸಂದರ್ಭದಲ್ಲಿ ಪೊಲೀಸ್ನವ್ರಿಗೆ ಆ ಸಂದರ್ಭದಲ್ಲಿ ಪೊಲೀಸ್ನವರು ಕೇಳ್ತಾರೆ, ನೋಡ್ರಿ ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಇಲ್ವಲ್ರಿ ಕಂಪ್ಲೇಂಟ್ ಅಲ್ಲಿ ಅಂತ ಹೇಳಿ, ಯಾರು ಏನ್ ಟ್ರಾನ್ಸ್ಫರ್ ಮಾಡಿದ್ರಿ ಅವ್ರಿಗೆ, ಸೊ ಈ ಫ್ಯಾಕ್ಟ್ಸ್ ಏನು ಅಂತ ಅಸ್ಪಷ್ಟ ಮಾಹಿತಿಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಲ್ಲ. ಸೊ ಹಾಗಾಗಿ ಕಂಪ್ಲೇಂಟ್ ಮೊದಲನೇ ಹಂತದಲ್ಲಿ ತುಂಬಾ ಎಚ್ಚರಿಕೆಯನ್ನ ವಹಿಸ್ಕೊಬೇಕಾಗ್ತದೆ. ಕಂಪ್ಲೇಂಟ್ ನ ಹೇಗೆ ಬರಿಬೇಕು ಅನ್ನೋದನ್ನ ಕಲ್ತ್ಕೋಬೇಕಾಗತ್ತೆ. ಕಂಪ್ಲೇಂಟ್ ಅಲ್ಲಿ ಸ್ಪಷ್ಟ ಮಾಹಿತಿಯನ್ನ ಕೊಡ್ಬೇಕು, ಅದನ್ನ ವಿಸ್ತಾರವಾಗಿ ಬರೆದಿರ್ಬೇಕು. ಈ ಒಂದ್ ವೇಳೆ ಕಳ್ತನ ಆಗಿತ್ತು ಅಂತ ಹೇಳಿ ಏನಾದ್ರೂ ಒಂದು ಕಂಪ್ಲೇಂಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಏನ್ ಕಳೆದೋಗಿದೆ,
ಅನ್ನೋದನ್ನ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖವನ್ನ ಬರೆದಿರ್ಬೇಕು. ಇಂಥದ್ದು ಕಳ್ತನ ಆಗಿದೆ, ಇಂಥ ವಸ್ತು ಕಳ್ತನ ಆಗಿದೆ, ಇಂಥ ಒಂದು ಬಂಗಾರ ಕಳ್ತನ ಆಗಿದೆ, ಚಿನ್ನ ಒಡವೆಗಳು ಕತ್ಕೊಂಡು ಹೋಗಿದ್ದಾರೆ, ಏನ್ ಚಿನ್ನದ ಒಡವೆಗಳು ಕತ್ಕೊಂಡು ಹೋಗಿದ್ದಾರೆ, ಅದ್ರದ್ದು ಲಿಸ್ಟ್ ಬೇಡವಾ? ಸೊ ಆ ರೀತಿಯಲ್ಲಿ ಏನು ಕಂಪ್ಲೇಂಟ್ ಅಲ್ಲಿ ಸ್ಪಷ್ಟ ರೀತಿಯಲ್ಲಿ ಮಾಹಿತಿಗಳನ್ನ ಕೊಟ್ಟಿರ್ಬೇಕಾಗ್ತದೆ. ಸ್ಪಷ್ಟ ರೀತಿಯಲ್ಲಿ ಮಾಹಿತಿಗಳನ್ನ ಕೊಡದಲೇ ಇದ್ದ ಸಂದರ್ಭದಲ್ಲಿ ಏನಾಗುತ್ತೆ, ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಕಂಪ್ಲೇಂಟು ಏನು ಬೇಸ್ ಆಗುತ್ತೆ. ಆ ಕಂಪ್ಲೇಂಟಿನ ಬೇಸಿಸ್ ಮೇಲೆ ಕೇಸು ಬಿಲ್ಡಪ್ ಆಗುತ್ತೆ. ಸೊ ಹಾಗಾಗಿ ಕಂಪ್ಲೇಂಟ್ ಅನ್ನ ಕೊಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ. ಸೊ ಇಲ್ಲಿ ಕಂಪ್ಲೇಂಟ್ ಅಂದ್ರೆ ಅರ್ಥ ಆಯ್ತು ನಮ್ಗೆ ಏನು ಅಂತಂದ್ರೆ, ನಾವು ಕೊಡೋದು ಕಂಪ್ಲೇಂಟ್ ಅಲ್ಲ, ನಾವು ಕೊಡೋದು ಬರೀ ಇನ್ಫಾರ್ಮೇಶನ್. ಪೊಲೀಸರು ಆ ಇನ್ಫಾರ್ಮೇಶನ್ ಆಧಾರದ ಮೇಲೆ FIR ಅನ್ನ ಮಾಡ್ತಾರೆ. FIR ಅನ್ನ ಮಾಡಿದ ನಂತರ ಏನ್ ಮಾಡ್ತಾರೆ, ಅದನ್ನ ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಅದನ್ನ ಏನು ಗಮನಕ್ಕೆ ತಗೊಂಡ್ಬರ್ತಾರೆ. ಯಾವಾಗ ಮ್ಯಾಜಿಸ್ಟ್ರೇಟ್ನವರು ಆ ಒಂದು ಪೊಲೀಸರು ಕೊಟ್ಟಂತಹ ಒಂದು ಮಾಹಿತಿಯ ಆಧಾರದ ಮೇಲೆ ಅದನ್ನ ಪರಿಗಣಿಸ್ಬಿಟ್ಟು ಇದ್ರ ಮೇಲೆ ಇನ್ವೆಸ್ಟಿಗೇಷನ್ ನೀವು ಮಾಡಿ ಅಂತೇಳಿ ಆದೇಶವನ್ನ ಮಾಡ್ತಾರೆ. ಆವಾಗ ಏನಾಗುತ್ತೆ, ಅದು ಕೇಸು ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಅದನ್ನ ಕಾಗ್ನಿಸೆನ್ಸ್ ಅನ್ನ ತಗೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅದ್ರನ್ನು ಕೋರ್ಟ್ ಗಮನಿಸಿದೆ, ಅದನ್ನ ಪರಿಗಣಿಸಿದೆ ಅನ್ನೋ ಒಂದು ಅರ್ಥಕ್ಕೆ ನಾವು ಬರ್ತೀವಿ. ಸೊ ಇಲ್ಲಿ ಕಂಪ್ಲೇಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಕಂಪ್ಲೇಂಟ್ ಆಯ್ತು. ಕಂಪ್ಲೇಂಟ್ ಅಲ್ಲಿ ಇಂಥ ಒಬ್ಬ ವ್ಯಕ್ತಿ ನನ್ನ ಮೇಲೆ ಏನು ಒಂದು ದೌರ್ಜನ್ಯ ಎಸಗಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಆ ಕಂಪ್ಲೇಂಟ್ ಇತ್ತು, ಆ ಒಂದು ಇನ್ಫಾರ್ಮೇಶನ್ ಇತ್ತು ಅನ್ನೋ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಏನು ಪೊಲೀಸ್ನವರು ಅರೆಸ್ಟ್ ಮಾಡುವಂತ ಸಂದರ್ಭ. ಎಲ್ಲಾ ಸಂದರ್ಭದಲ್ಲೂ ಅರೆಸ್ಟ್ ಮಾಡ್ತಾರ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ಪ್ರತಿಯೊಂದು ಕಂಪ್ಲೇಂಟ್ ಅಲ್ಲೂ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರ ಸರ್ ಪ್ರಸ್ತುತ ದಿನಗಳಲ್ಲಿ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಎಲ್ಲಾ ಸಂದರ್ಭದಲ್ಲೂ ಪೊಲೀಸ್ನವರು ಅರೆಸ್ಟ್ ಮಾಡೋದಿಲ್ಲ. ಪರ್ಟಿಕ್ಯುಲರ್ ಆಗಿ ಈ ಗಂಡ ಹೆಂಡತಿ ಸಮಸ್ಯೆ ನಡುವೆ ಉಂಟಾದಂತ ವೈಮನಸ್ಯ ಇತ್ತೀಚಿನ ದಿನಗಳಲ್ಲಿ ಏನು ಇಮಿಡಿಯೇಟ್ ಆಗಿ FIR ಅನ್ನು ಮಾಡೋದಿಲ್ಲ. ಸೊ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡೋದಿಲ್ಲ. ಈವನ್ ಕಂಪ್ಲೇಂಟ್ ಅನ್ನ ಏನು ಅತ್ತೆ ಮಾವನ ಮೇಲೆ ಕೊಟ್ಟಿರುವಂತ ಸಂದರ್ಭ, ಅಥವಾ ನಾದಿನಿ ಜೊತೆನೂ ನಾದಿನಿಯನ್ನು ಸೇರಿಸಿ ಕೊಟ್ಟಿರುವಂತ ಸಂದರ್ಭ, ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ FIR ಅನ್ನ ಮಾಡಲ್ಲ. ಯಾಕೆ ಸರ್ FIR ಮಾಡಲ್ಲ ಅಂತಂದ್ರೆ, ಇತ್ತೀಚೆಗೆ ಏನು ಕ್ರಿಮಿನಲ್ ಕಾನೂನಿನ ದುರ್ಬಳಕೆ ಹೆಚ್ಚು ಆಗ್ತಾ ಇದೆ. ಮಹಿಳೆಯರು ವಿನಾಕಾರಣ ಹೋಗಿ ಯಾವುದೋ ಒಂದು ಸಿಟ್ಟಿಗೆ, ಯಾವುದೋ ಒಂದು ಕೋಪಕ್ಕೆ, ಯಾವುದೋ ಒಂದು ಮತ್ಸರಕ್ಕೆ ಒಳಗಾಗಿ, ಯಾವುದೋ ಒಂದು ಭಾವನೆಯ ಏನು ವೈಪರೀತ್ಯಕ್ಕೆ ಒಳಗಾಗಿ ಹೋಗಿ ಸುಳ್ಳು ಕಂಪ್ಲೇಂಟ್ ಅನ್ನ ಕೊಡುವಂಥದ್ದು ಹೆಚ್ಚಾಗಿ. ಸೊ ಗಂಡಿನ ಮನೆಯವರು ಏನು ತೊಂದರೆಗೆ ಸಿಗಾಕೊಂಡು ಕೋರ್ಟಿನ ಮೆಟ್ಲು ಹತ್ತಿ ಅಂತ ಪ್ರಕರಣಗಳು ಇಡೀ ದೇಶದಲ್ಲೇ ಜಾಸ್ತಿ ಆಗಿದ್ದು. ಸೊ ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಆದೇಶವನ್ನ ಮಾಡಿದ್ದಾರೆ. ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಕೇಸಲ್ಲಿ ನೀವು ಏನು ಈ ತರ ಒಂದು ಗಂಡ ಹೆಂಡತಿ ಕೇಸ್ನಲ್ಲಿ ಒಂದು ಕೌಟುಂಬಿಕ ವಿಚಾರದಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ ಆದಂತ ಸಂದರ್ಭದಲ್ಲಿ ಮೊದಲು ಗಂಡ ಮತ್ತು ಅವರ ಮನೆಯವರು ಮತ್ತು ಗಂಡ ಮತ್ತು ಹೆಂಡತಿಯನ್ನ ಇಬ್ಬರನ್ನು ಸ್ಟೇಷನ್ಗೆ ಕರೆಸಿ ಕೌನ್ಸಿಲಿಂಗ್ ಅನ್ನ ಮಾಡಬೇಕು. ಕೌನ್ಸಿಲಿಂಗ್ ಅನ್ನ ಮಾಡಿ ಅಲ್ಲಿ ಆಕೆಯನ್ನ ಚೆನ್ನಾಗಿ ನೋಡ್ಕೊಳ್ಳುವಂತ ವ್ಯವಸ್ಥೆ ಮಾಡಬೇಕು. ಅದಿಬ್ಬರನ್ನು ಮಧ್ಯದಲ್ಲಿ ಒಂದು ಸೆಟಲ್ಮೆಂಟ್ ಅನ್ನ ತಗೊಂಡ್ಬರ್ಬೇಕು. ಒಂದ್ ವೇಳೆ ಅಲ್ಲಿ ಒಪ್ಲಿಲ್ಲ, ಒಂದ್ ವೇಳೆ ಅಲ್ಲಿ ಒಂದು ದೌರ್ಜನ್ಯ ಆಗಿತ್ತು, ಆಕೆ ಏನು ಕಷ್ಟವನ್ನು ಅನುಭವಿಸಿದ್ಲು ತನ್ನ ಗಂಡನ ಮನೆಯಲ್ಲಿ ಅನ್ನೋ ನಿಟ್ಟಲ್ಲಿ ಏನು ಮೇಲ್ನೋಟಕ್ಕೆ ಗೊತ್ತಾಯ್ತು ಆಕೆ ಹೊಡೆದಿದ್ದಾನೆ. ಸೊ ಹೊಡೆದಿದ್ದಂತ ಸಂದರ್ಭದಲ್ಲಿ ಕೆನ್ನೆ ಊದ್ಕೊಂಡಿತ್ತು, ಏನು ಕಿವಿಯಲ್ಲಿ ರಕ್ತ ಬರ್ತಾ ಇತ್ತು, ಮೂಗಲ್ಲಿ ರಕ್ತ ಬರ್ತಾ ಇತ್ತು, ಬಾಯಲ್ಲಿ ರಕ್ತ ಬರ್ತಾ ಇತ್ತು. ಸೊ ಕೈ ಕಾಲೆಲ್ಲ ಬ್ಯಾಂಡೇಜ್ ಹಾಕುವಂತ ಒಂದು ಸಂದರ್ಭ, ಮೈ ಮೇಲೆಲ್ಲ ಬರೆ ಆಗಿತ್ತು. ಸೊ ಈ ನಿಟ್ಟಿನಲ್ಲಿ ಏನು ಅಂತ ಸಂದರ್ಭದಲ್ಲಿ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಆಕೆಯನ್ನ ಮೆಡಿಕಲ್ಗೆ ಕಳಿಸಿ ಸೊ FIR ಅನ್ನ ದಾಖಲೆ ಮಾಡ್ತಾರೆ. ಯಾಕೆಂದ್ರೆ ಮೇಲ್ನೋಟಿಗೆ ಗೊತ್ತಾಗ್ತಾ ಇರುತ್ತಲ್ಲ ಹೊಡೆದಿರುವಂತದೆಲ್ಲ. ಸೊ ಈ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ, FIR ಅನ್ನ ದಾಖಲೆ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂತ ಒಂದು ಕೇಸ್ನಲ್ಲಿ ಅದನ್ನ ಈ ಒಂದು ಎಲ್ಲಾ ಒಂದು ಕೌಟುಂಬಿಕ ಪ್ರಕರಣಗಳಲ್ಲಿ ಏನು ಪ್ರಾರಂಭದ ಹಂತದಲ್ಲಿ ಅರೆಸ್ಟ್ ಅನ್ನ ಮಾಡಬಾರ್ದು, ಅಪ್ ಟು 7 years ಅಂತ ಹೇಳಿ ಲಲಿತ್ ಕುಮಾರಿ ವರ್ಸಸ್ ಸ್ಟೇಟ್ ಆಫ್ UP ಅನ್ನೋ ಕೇಸ್ನಲ್ಲಿ ಸಹ ಇದನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಈ ಕೇಸ್ನಲ್ಲಿ ಏನು ಗಂಡ ಹೆಂಡತಿ ಕೇಸ್ಗಳಲ್ಲಿ ಮತ್ತು ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ಗಳಲ್ಲಿ, ಕನ್ಸ್ಯೂಮರ್ ಕೇಸ್ಗಳಲ್ಲಿ ಸೊ ಏನು ಇಮಿಡಿಯೇಟ್ ಆಗಿ FIR ಅನ್ನ ಮಾಡಬಾರ್ದು.
ಒಂದು ಕಮಿಟಿಯನ್ನ ರಚನೆ ಮಾಡಿ ಕೌನ್ಸಿಲಿಂಗ್ ಗೆ ಒಳಪಡಿಸಿ, ತದನಂತರ ಅದರಲ್ಲಿ ಸತ್ಯ ಏನೋ ಅಸತ್ಯನ ಒಂದು ಪರಿಗಣಿಸಿ, ತದನಂತರ FIR ನ ರಿಜಿಸ್ಟರ್ ಮಾಡಬೇಕು. ಏಕದಮ್ FIR ರಿಜಿಸ್ಟರ್ ಮಾಡಬಾರ್ದು. ಇವನ್ ಪಾರ್ಟಿಗಳನ್ನು ಸಹ ಅರೆಸ್ಟ್ ಮಾಡಬಾರ್ದು ಅಂತ ಆದೇಶ ಇದೆ. ಅಪ್ ಟು 7 years ಅವಶ್ಯಕತೆ ಇದ್ರೆ ಮಾತ್ರ ಅರೆಸ್ಟ್ ಅನ್ನ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ, ಜೈಲಿಗೆ ಕಳಿಸುವಂತದ್ದು ಆಗ್ಬೇಕೇ ಹೊರತು ಎಲ್ಲಾ ಕೇಸಲ್ಲೂ ಅರೆಸ್ಟ್ ಮಾಡೋದು ಜೈಲಿಗೆ ಕಳಿಸ್ಬಿಟ್ರೆ ಸೊ ಜೈಲಲ್ಲಿ ಜಾಗಕ್ಕೆ ಅವಕಾಶನೇ ಇರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಜೈಲಲ್ಲಿ ತುಂಬೋಗ್ಬಿಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ ನ ಆದೇಶ ಮಾಡಿದ್ದಾರೆ. ಮತ್ತು ಹೆಚ್ಚು ದುರ್ಬಳಕೆ ಆಗ್ತಾ ಇದೆ ಕಾನೂನು, ಮಹಿಳಾ ಕಾನೂನುಗಳು ಏನು ಪ್ರೊಟೆಕ್ಷನ್ಗೆ ಅಂತ ಮಾಡಿರುವಂತ ಏನು ಕಾನೂನುಗಳಿದಾವೆ, ಆ ಪ್ರೊಟೆಕ್ಷನ್ ಮಾಡಿರುವಂತ ಕಾನೂನುಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು ಹೆಚ್ಚು ಆಗಿದೆ ಅಂತ ಹೇಳಿ. ಇಲ್ಲಿ ದೌರ್ಜನ್ಯ ಅಂತ ಬಂದಂತ ಸಂದರ್ಭದಲ್ಲಿ ನಮ್ಮ ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಏನು ನಮ್ಮ ಹಿರಿಯ ಏನು ಕೌನ್ಸಿಲರ್ಸ್ ಮತ್ತೆ ಡಾಕ್ಟರ್ಸ್ ಈ ಒಂದು ಅಂಶನ ಹೇಳ್ತಾ ಇದ್ರು. ನೋಡಿ ಸರ್, ಕೇವಲ ಗಂಡ್ಮಕ್ಳ ಕಡೆಯಿಂದನೇ ತಪ್ಪಾಗಿರುತ್ತೆ ಅಂತಲ್ಲ, ಹೆಣ್ಮಕ್ಳು ಸಹ ತಪ್ಪು ಮಾಡಿರ್ತಾರೆ. ಈ ನಿಟ್ಟಿನಲ್ಲಿ ನಾವು ತುಂಬಾ ಜಡ್ಜ್ಮೆಂಟಲ್ ಆಗೋದು ತಪ್ಪಾಗುತ್ತೆ. ಸೊ ಹಾಗಾಗಿ ನಾವು ಏನು ಎರಡು ಆಂಗಲ್ ಇಂದನೂ ನೋಡ್ಬೇಕಾಗ್ತದೆ ಅಂತ ಒಂದು ಮಾತನ್ನ ಹೇಳಿರ್ತಾರೆ. ಸೊ ಹಾಗಾಗಿ ಕಾನೂನುಗಳ ದುರ್ಬಳಕೆ ಹೆಚ್ಚು ಆಗ್ತಾ ಇರೋದ್ರಿಂದ ನ್ಯಾಯಾಲಯಗಳು ಸಹ ತುಂಬಾ ಎಚ್ಚರಿಕೆಯಿಂದ ಕಂಪ್ಲೇಂಟ್ ಅನ್ನ ನೀವು ತಗೋಬೇಕು ಅಂತ ಹೇಳಿ ಪೊಲೀಸ್ನವ್ರಿಗೆ ನಿರ್ದೇಶನವನ್ನ ಕೊಟ್ಟಿರ್ತದೆ. ಸೊ ಇಲ್ಲಿ ನಮಗೆ ಕಾಗ್ನಿಸಬಲ್ ಅಫೆನ್ಸ್ ಬಗ್ಗೆ ಗೊತ್ತಾಯ್ತು, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಬಗ್ಗೆ ಗೊತ್ತಾಯ್ತು, ಕಂಪ್ಲೇಂಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಆ ವ್ಯಕ್ತಿಯ ಮೇಲೆ ಯಾರು ಆರೋಪವನ್ನ ಹೊರಿಸಿರ್ತಾರೆ ಅವನು ಆರೋಪಿಯಾಗಿರ್ತಾನೆ. ಆರೋಪಿಯನ್ನ ಕರ್ಕೊಂಡ್ಬರೋದು ಆಗಿರ್ತದೆ. ಆ ಸಂದರ್ಭದಲ್ಲಿ ನೋಡಿ ಸ್ವಾಮಿ, ನಾನೇನು ತಪ್ಪು ಮಾಡಿಲ್ಲ, ಸೊ ನನ್ನನ್ನು ಯಾಕೆ ಈ ತರ ನೀವು ಕರ್ಕೊಂಡ್ ಬಂದಿದ್ದೀರಿ ಅನ್ನೋ ಸಂದರ್ಭದಲ್ಲಿ, ಆಯ್ತಪ್ಪ ನೀನ್ ತಪ್ಪು ಮಾಡಿಲ್ಲ ತಾನೆ, ಹಾಗಾದ್ರೆ ನೀನೊಂದು ಕೆಲಸ ಮಾಡು, ತಾತ್ಕಾಲಿಕವಾಗಿ ನೀನು ಬೇಲನ್ನ ತಗೋ ಅಂತ ಹೇಳುವಂಥದ್ದು. ಆ ಸಂದರ್ಭದಲ್ಲಿ ಅವನು ಏನ್ ಮಾಡ್ತಾನೆ, ಬೇಲನ್ನ ತಗೊಂತಾನೆ. ಸರ್ ಹಾಗಾದ್ರೆ ಬೇಲ್ ಅಂದ್ರೆ ಏನು ಸರ್ ಪ್ರಶ್ನೆಯನ್ನ ಕೇಳಿದ್ರೆ, ಬೇಲ್ ಅಂತಂದ್ರೆ ಕಂಡೀಷನಲ್ ರಿಲೀಸ್, ಅಂದ್ರೆ ಷರತ್ತುಬದ್ಧ ಜಾಮೀನು, ಅದನ್ನ ಬೇಲ್ ಅಂತ ಕರಿತೀವಿ. ಷರತ್ತುಬದ್ಧ ಬಿಡುಗಡೆ, ಷರತ್ತನ್ನ ಅವ್ರ ಮೇಲೆ ಹಾಕ್ತಾರೆ. ನೀನು 15 ದಿವಸಕ್ಕೊಂದ್ಸಲಿ ಪೊಲೀಸ್ ಸ್ಟೇಷನ್ ಬಂದು ಸಿಗ್ನೇಚರ್ ಅನ್ನ ಹಾಕ್ಬೇಕು. ಇನ್ವೆಸ್ಟಿಗೇಷನ್ ಆಗೋವರೆಗೂ ಪೊಲೀಸ್ನವರು ನೀವು ಸಹಕಾರವನ್ನ ಕೊಡ್ಬೇಕು. ತದನಂತರ ನೀವು ಇದೇ ರೀತಿಯಾದಂತ ಪ್ರಕರಣಗಳಿಂದ ದೂರ ಇರಬೇಕು, ಇದೇ ರೀತಿಯಾದಂತ ಅಪರಾಧಗಳನ್ನ ಮಾಡಬಾರ್ದು. ಮತ್ತು ಏನು ಸಾಕ್ಷಿಗಳಿರ್ತಾರೆ ಆ ಸಾಕ್ಷಿಗಳಿಗೆ ನೀವು ಏನು ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಆಮಿಷ ಒಡ್ಡಬಾರ್ದು. ದುಡ್ಡಿನ ಆಮಿಷ ಒಡ್ಡುವಂಥದ್ದು, ಅವ್ರನ್ನ ಹೆದರಿಸುವಂಥದ್ದು ಎಲ್ಲ ಮಾಡಬಾರ್ದು. ಸೊ ಈ ರೀತಿಯಾದಂತೆಲ್ಲ ಕಂಡೀಷನ್ಗಳನ್ನ ಹಾಕಿ ಅವ್ರನ್ನ ತಾತ್ಕಾಲಿಕವಾಗಿ ಬಿಡುಗಡೆಯನ್ನ ಮಾಡಿ, ನೀನು ವಿಚಾರಣೆಗೆ ಬರ್ಬೇಕಪ್ಪ, ನೀನ್ ರೆಗ್ಯುಲರ್ ಆಗಿ ಬರ್ಬೇಕು ಕೋರ್ಟ್ಗೆ, ವಿಚಾರಣೆ ಆಗೋವರೆಗೂ ನೀನ್ ಬರ್ಬೇಕು, ಆಯ್ತಾ. ಅದಕ್ಕೆ ನೀನು ಒಪ್ಪದಾದ್ರೆ ನಾನು ನಿನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಬಿಡುಗಡೆ ಮಾಡುವಂತ ಒಂದು ಪ್ರಕ್ರಿಯೆನ ನಾವೇನಂತ ಕರಿತೀವಿ, ಬೇಲ್ ಅಂತ ಕರಿತೀವಿ. ಸೊ ಬೇಲ್ ಅಲ್ಲಿ ಎರಡು ರೀತಿಯಾದಂತ ಬೇಲ್ ಇದೆ. ಒಂದು ಆಂಟಿಸಿಪೇಟರಿ ಬೇಲು, ಇನ್ನೊಂದು ರೆಗ್ಯುಲರ್ ಬೇಲ್ ಅಂತ. ಆಂಟಿಸಿಪೇಟರಿ ಬೇಲ್ ಅಂತಂದ್ರೆ, ಅಯ್ಯೋ ನಾನು ಅರೆಸ್ಟ್ ಆಗ್ಬಿಡ್ತೀನಿ, ನನ್ನ ಹೆಂಡತಿ ನನ್ಗೆ ಯಾವಾಗ್ಲೂ ನನ್ನ ಜೊತೆ ಜಗಳ ಮಾಡ್ತಿರ್ತಾಳೆ, ಯಾವಾಗ್ಲೂ ಹೇಳ್ತಾ ಇದ್ದು ನೀನನ್ನ ಜೈಲಿಗೆ ಕಳಿಸ್ತೀನಿ ನೋಡ್ತಾ ಇರೋ ಅಂತ. ಸೊ ಅಂತ ಸಂದರ್ಭದಲ್ಲಿ ಅವಳು ಮತ್ತೆ ಅವ್ರ ಮನೆಯವರು ಸಹ ನಮ್ಗೆ ಎದುರಿಸ್ತಾ ಇದ್ರು. ಸೊ ಈ ನಿಟ್ಟಿನಲ್ಲಿ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನ ಜೈಲಿಗೆ ಕಳಿಸೋಂತ ಸಾಧ್ಯತೆ ಇದೆ ಸ್ವಾಮಿ, ನೀವು ನನ್ಗೊಂದು ಆಂಟಿಸಿಪೇಟರಿ ಬೇಲ್ ಕೊಡಿ ಅಂತ ಹೇಳಿ ಪೂರ್ವ ನಿಗದಿತವಾಗಿ ಹೋಗಿ ನ್ಯಾಯಾಲಯವನ್ನ ಅಪ್ರೋಚ್ ಮಾಡಿ ಅಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿ, ಬೇಲ್ ಅರ್ಜಿಯನ್ನ ಸಲ್ಲಿಸಿ ಪಡ್ಕೊಳ್ಳುವಂಥದ್ದು ಪ್ರೀ ಅರೆಸ್ಟ್ ಬೇಲ್ ಅಂತ ನಾವು ಕರಿತೀವಿ. ಸೊ ಆ ಒಂದು ಅರ್ಜಿಯನ್ನ ಹಾಕಿ ತಗೊಳ್ಳೋಂತ ಒಂದು ಬೇಲ್ ಅನ್ನು ನಾವೇನಂತ ಕರಿತೀವಿ, ಆಂಟಿಸಿಪೇಟರಿ ಬೇಲ್ ಅಂತ ಕರಿತೀವಿ. ತದನಂತರ ಆಂಟಿಸಿಪೇಟರಿ ಬೇಲ್ ಅನ್ನ ತಗೊಂಡಂತ ಸಂದರ್ಭದಲ್ಲಿ ಸೊ ಪೊಲೀಸ್ನವರು ಈವನ್ ಅಟ್ ದ ಟೈಮ್ ಆಫ್ ಅರೆಸ್ಟ್, ಮೇಕಿಂಗ್ ಅನ್ ಅರೆಸ್ಟ್, ಸೊ ದೇ ವಿಲ್ ರಿಲೀಸ್ ದಟ್ ಅಕ್ಯೂಸ್ಡ್ ಪರ್ಸನ್. ಅವ್ರನ್ನ ಏನ್ ಮಾಡ್ತಾರೆ, ಏನು ಒಂದು ಕಂಡೀಷನ್ ಫಾರ್ಮಾಲಿಟೀಸ್ ಏನಿರುತ್ತೆ ಪೊಲೀಸ್ನವ್ರದ್ದು, ಅವ್ರ ಕಡೆಯಿಂದ ಆಧಾರ್ ಕಾರ್ಡ್ ಅನ್ನ ಪಡ್ಕೊಳ್ಳುವಂಥದ್ದು, ಅವ್ರು ಎಲ್ಲಿ ಇರ್ತಾರೆ ಅಡ್ರೆಸ್ ಗಳನ್ನ ಪಡ್ಕೊಳ್ಳುವಂಥದ್ದು, ಬಾಂಡ್ಗಳೇನಾದ್ರು ಬರ್ಸ್ಕೊಂಡಾಗಿದ್ರೆ ಬಾಂಡ್ಗಳ ಬರ್ಸ್ಕೊಳ್ಳುವಂಥದ್ದು, ಸೊ ಎಲ್ಲ ಬರ್ಸ್ಕೊಂಡು ರಿಲೀಸ್ ಅನ್ನ ಮಾಡ್ತಾರೆ. ಸೊ ತದನಂತರ ಏನ್ ಮಾಡ್ಬೇಕಾಗ್ತದೆ, ಆಂಟಿಸಿಪೇಟರಿ ಬೇಲ್ ತಗೊಂಡ ನಂತರ ಎಲ್ಲಿ ಟ್ರಯಲ್ ನಡೀತದೆ, ಎಲ್ಲಿ ವಿಚಾರಣೆ ನಡೀತದೆ ಆ ಕೋರ್ಟ್ ಮುಂದೆ ಒಂದು ರೆಗ್ಯುಲರ್ ಬೇಲ್ ಅಂತ ಅರ್ಜಿಯನ್ನ ಸಲ್ಲಿಸಿ ಒಂದು ರೆಗ್ಯುಲರ್ ಬೇಲ್ ಅನ್ನ ಪಡ್ಕೊಬೇಕಾಗ್ತದೆ. ಸೊ ಇಲ್ಲಿ ಬೇಲ್ ಅನ್ನ ಪಡ್ಕೊಂಡ್ರು, ಆಂಟಿಸಿಪೇಟರಿ ಬೇಲ್ ಅನ್ನ ಪಡ್ಕೊಂಡ್ರು, ವಿಚಾರಣೆ ಶುರು ಆಗ್ಬೇಕು.
ಸೊ ಈ ಮಧ್ಯದಲ್ಲಿ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಆ ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ಅಂತಂದ್ರೆ ತನಿಖೆ ಮಾಡುವಂತದ್ದು. ಸೊ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಏನು ಆ ಸಾಕ್ಷಿಗಳು ಯಾರಿದ್ದಾರೆ, ಈ ಪ್ರಕರಣವನ್ನು ಯಾರು ನೋಡಿದ್ರು ಅಂತ ಹೇಳಿ ಅಲ್ಲಿ ಹೋಗಿ ಆ ಮಹಾಜರನ್ನ ಮಾಡುವಂತದ್ದು, ಅಲ್ಲಿ ಸಾಕ್ಷಿಗಳ ಹೇಳಿಕೆಗಳನ್ನ ಪಡ್ಕೊಂಡು ಒಂದು ಚಾರ್ಜ್ ಶೀಟ್ ಅಂತ ಹೇಳಿ ಒಂದು ಪ್ರಿಪೇರ್ ಮಾಡ್ತಾರೆ. ಸೊ ಚಾರ್ಜ್ ಶೀಟ್ ಅಂತ ಅದನ್ನು ಕರಿತೀವಿ, ಅಥವಾ ರಿಪೋರ್ಟ್, ಅದನ್ನ ಫೈನಲ್ ರಿಪೋರ್ಟ್ ಅಂತ ನಾವು ಕರಿತೀವಿ. ಅಂದ್ರೆ ಆ ಪ್ರಕರಣದಲ್ಲಿ ಏನೆಲ್ಲ ಅಂಶಗಳು ಇದಾವೆ ಅಂತ ಹೇಳಿ ಪೊಲೀಸರು ತನಿಖೆ ಮಾಡಿ ಆ ತನಿಖೆಯ ಒಂದು ರಿಪೋರ್ಟ್ ಅನ್ನ ನಾವೇನಂತ ಕರಿತೀವಿ, ಚಾರ್ಜ್ ಶೀಟ್ ಅಂತ ಕರಿತೀವಿ. ಸೊ ಅದನ್ನ ನಾವು ಕಾನೂನಿನ ಒಂದು ಒಳಹೊಕ್ಕಿ ನೋಡಿದಂತ ಸಂದರ್ಭದಲ್ಲಿ ಕಾನೂನಿನ ವ್ಯಾಖ್ಯಾನ ಅದು ಫೈನಲ್ ರಿಪೋರ್ಟ್ ಆಗಿರ್ತದೆ. ಆ ಫೈನಲ್ ರಿಪೋರ್ಟ್ ಅನ್ನ ಬಂದು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಅದು ತೀವ್ರ ಹೆಚ್ಚು ಏನು ತೀವ್ರ ಪ್ರಕಾರದ ಒಂದು ಪ್ರಕರಣ ಆಗಿದ್ದು, ಅದರಲ್ಲಿ ಅವನಿಗೆ 7 years ಇಂಪ್ರಿಸನ್ಮೆಂಟ್ ಕೊಡುವಂಥದ್ದು, ಅಥವಾ ಜೀವಾವಧಿ ಶಿಕ್ಷೆ ಕೊಡುವಂಥದ್ದು, ಅಥವಾ 10 ವರ್ಷಕ್ಕಿಂತ ಮೇಲ್ ಒಂದು ಶಿಕ್ಷೆಯನ್ನ ಕೊಡುವಂತ ಒಂದು ಅಫೆನ್ಸ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಅದು ಸೆಷನ್ಸ್ ಕೇಸ್ ಆಗ್ತದೆ. ಸೊ 7 ವರ್ಷಕ್ಕಿಂತ ಒಳಗಡೆ ಇರುವಂತ ಕೇಸ್ಗಳು ಏನಾಗ್ತದೆ, ವಾರೆಂಟ್ ಕೇಸ್ಗಳಾಗ್ತದೆ. ತೀರಾ 1 ವರ್ಷ 2 ವರ್ಷ ಕೇಸ್ಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಮನ್ಸ್ ಕೇಸ್ ಅಂತ ಕರಿತೀವಿ. ಸೊ ಸಣ್ಣ ಪುಟ್ಟ ಏನು ಫೈನ್ಗಳನ್ನು ಕೊಡುವಂಥದ್ದು. ಸೊ ಆ ರೀತಿಯಲ್ಲಿ ಫೈನ್ಗಳನ್ನ ಕೊಡುವಂತದ್ದನ್ನೆಲ್ಲ ನಾವೇನಂತ ಕರಿತೀವಿ ಅಂತಂದ್ರೆ ಸಮರಿ ಕೇಸ್ ಅಂತ ಕರಿತೀವಿ. ಸಮರಿ ಕೇಸಸ್. ಸೊ ಒಟ್ಟು ಸಮರಿ ಕೇಸ್ ಅಂತ ಇದೆ. ಸೊ ನಿಮ್ಗೆ ಕೈಂಡ್ಸ್ ಆಫ್ ಕೇಸಸ್ ಅಂತ ಬಂದಾಗ, ಸೊ ನಾವು ಮೊದಲನೇ ಹಂತದಲ್ಲಿ ಯಾವ ಕೇಸ್ ಅಂತ ನೋಡ್ತೀವಿ, ಸೆಷನ್ಸ್ ಕೇಸ್ ಅಂತ ನೋಡ್ತೀವಿ. ತದನಂತರ ವಾರೆಂಟ್ ಕೇಸ್ ಅಂತ ನೋಡ್ತೀವಿ. ತದನಂತರ ಏನು ಸಮನ್ಸ್ ಕೇಸ್ ಅಂತ ನೋಡ್ತೀವಿ, ಸಮರಿ ಕೇಸ್ ಅಂತ ನೋಡ್ತೀವಿ. ಸೊ ಈ ನಿಟ್ಟಿನಲ್ಲಿ ಟ್ರಯಲ್ಗಳನ್ನು ನಾವು ಅದೇ ರೀತಿಯಾಗಿ ವಿಂಗಡಿಸಬಹುದು. ಏನು ಸೆಷನ್ಸ್ ಕೇಸ್ ಟ್ರಯಲ್ ಅಂತ ಹೇಳ್ತೀವಿ, ವಾರೆಂಟ್ ಕೇಸ್ ಟ್ರಯಲ್ ಬೈ ಪೊಲೀಸ್ ರಿಪೋರ್ಟ್. ಪೊಲೀಸ್ನವರು ಬಂದು ರಿಪೋರ್ಟ್ ಅನ್ನ ಹಾಕ್ತಾರೆ, ಆ ಬೇಸಿಸ್ ಮೇಲೆ ವಾರೆಂಟ್ ಕೇಸ್ ಟ್ರಯಲ್ ನಡೀತದೆ. ಸೊ ಅದು ವಾರೆಂಟ್ ಕೇಸ್ ಟ್ರಯಲ್ ಬೈ ಪೊಲೀಸ್ ರಿಪೋರ್ಟ್. ಕೆಲವು ಸಲ ಪೊಲೀಸ್ನವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲ್ಲ, ಇದರಲ್ಲಿ ಅಫೆನ್ಸ್ ಇಂಗ್ರೀಡಿಯೆಂಟ್ಸ್ ಇಲ್ಲ, ನಮ್ಗೆ ಯಾಕೋ ಇದು ಸುಳ್ಳು ಕೇಸ್ ಅಂತ ಅನಿಸ್ತಾ ಇದೆ, ನಾವು ಇದನ್ನ ರಿಜಿಸ್ಟರ್ ಮಾಡೋದಿಲ್ಲ ಅಂತಾರೆ. ಅಂತ ಸಂದರ್ಭದಲ್ಲಿ ಅದು ನಿಜವಾ ಅದು ಸತ್ಯದಲ್ಲಿ ಕೂಡಿದೆ ಅಂತ ಹೇಳಿ ಅದನ್ನ ನಾನು ಸ್ಟ್ರಾಂಗ್ ಆಗಿ ಅಬ್ಜೆಕ್ಟ್ ಮಾಡಿದಾಗ ನಾನು ಒಂದು ಪ್ರೈವೇಟ್ ಕಂಪ್ಲೇಂಟ್ ಹಾಕುವಂತ ಒಂದು ಅವಕಾಶನು ಕಾನೂನಲ್ಲಿ ಇದೆ. PCR ಅನ್ನ ಹಾಕೊಂಡು ಹೋಗಿ ನಾನು ನೇರವಾಗಿ ಕಂಪ್ಲೇಂಟ್ ಅನ್ನ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಅರ್ಜಿಯನ್ನ ಹಾಕಿ ಅಲ್ಲಿ ನಾನು ವಾದವನ್ನ ಮಾಡಿ ಅಲ್ಲಿ ಪ್ರೈಮ ಫೇಸೆಯನ್ನ ತೋರಿಸಿ, ನೋಡಿ ಈ ಕೇಸ್ ಪ್ರೈಮ ಫೇಸೆ ಇದೆ, ಇದರಲ್ಲಿ ಅಫೆನ್ಸ್ ಜರುಗಿದೆ ಅಂತ ಹೇಳಿ ಅಲ್ಲಿ ಡೈರೆಕ್ಷನ್ ಅನ್ನ ತಗೊಂಡ್ಬಂದು ಪೊಲೀಸ್ನವ್ರಿಗೆ ಡೈರೆಕ್ಷನ್ ಅಂತಂದು ಅಲ್ಲಿ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಅನ್ನ ಹಾಕ್ತಾರೆ. ಆ ರಿಪೋರ್ಟ್ ಹಾಕುವಂತ ಸಂದರ್ಭದಲ್ಲಿ ಅದು ಬಿ ರಿಪೋರ್ಟ್ ಆಗಿರ್ತದೆ. ಇಲ್ಲ ಅಂತಂದ್ರೆ ಜಿನೈನ್ ಕೇಸ್ ಇತ್ತು ಅಂತಂದ್ರೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತಾರೆ. ಸೊ ಅದು ಏನಾಗ್ತದೆ, ವಾರೆಂಟ್ ಕೇಸ್ ಟ್ರಯಲ್ ಬೈ ಪೊಲೀಸ್ ರಿಪೋರ್ಟ್, ಇನ್ನೊಂದು ವಾರೆಂಟ್ ಕೇಸ್ ಟ್ರಯಲ್ ಬೈ ಪ್ರೈವೇಟ್ ಕಂಪ್ಲೇಂಟ್, ಸಮನ್ಸ್ ಕೇಸು, ಸಮರಿ ಕೇಸು. ಸೊ ಇದರಲ್ಲಿ ಎಲ್ಲಾ ತರ ಟ್ರಯಲ್ಸ್ ಗಳು ಬರ್ತದೆ. ಸಮನ್ಸ್ ಸೆಷನ್ಸ್ ಕೋರ್ಟ್ ಟ್ರಯಲ್, ವಾರೆಂಟ್ ಕೇಸ್ ಟ್ರಯಲ್ ಬೈ ಪೊಲೀಸ್ ರಿಪೋರ್ಟ್, ವಾರೆಂಟ್ ಕೇಸ್ ಟ್ರಯಲ್ ಬೈ ದಿ ಪ್ರೈವೇಟ್ ಕಂಪ್ಲೇಂಟ್, ಸಮನ್ಸ್ ಕೇಸ್, ಸಮರಿ ಟ್ರಯಲ್, ಸಮರಿ ಟ್ರಯಲ್ ಅಂತ ಕರಿತೀವಿ. ಸೊ ಇಷ್ಟು ಟ್ರಯಲ್ ಗಳಿದ್ದು ಎಲ್ಲಾ ಕೇಸನ್ನು ಒಂದೇ ಕೋರ್ಟ್ ಅಲ್ಲಿ ನಡೆಯುತ್ತಾ ಸರ್ ಅಂತ ನೀವು ಪ್ರಶ್ನೆಯನ್ನು ಕೇಳೋದು, ಎಲ್ಲಾ ಕೇಸ್ಗಳು ಒಂದೇ ಕೋರ್ಟ್ ನಲ್ಲಿ ನಡೆಯೋದಿಲ್ಲ, ಬೇರೆ ಬೇರೆ ಕೋರ್ಟ್ ಗಳಲ್ಲಿ ಇರ್ತದೆ. ನಿಮ್ಗೆ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಕೋರ್ಟ್ ಅಂತ ನಾವು ಕರಿತೀವಿ, ಅಲ್ಲಿ ಸೆಷನ್ಸ್ ಮಟ್ಟದ ಕೇಸ್ಗಳು ನಡೀತವೆ. ಸೆಷನ್ಸ್ ಕೇಸ್ ಮಟ್ಟದ್ದು ಯಾವಾಗ್ಲೂ ಮರ್ಡರ್ ಕೇಸು, ರೇಪ್ ಕೇಸ್ಗಳು, ಸೊ ಅದು ನಡೆಯುವಂಥದ್ದು ಸೆಷನ್ಸ್ ಕೇಸ್ ಟ್ರಯಲ್. ಅದನ್ನ ಹೊರತುಪಡಿಸಿ ಸಣ್ಣ ಪುಟ್ಟ ಗಲಾಟೆ, ಜಗಳಗಳು, ಹೊಡೆದಾಟ, ಸೊ ಅದು ನಮ್ಮ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ನಡೀತದೆ. ಸರ್ ಹಾಗಾದ್ರೆ ಮ್ಯಾಜಿಸ್ಟ್ರೇಟ್ ಮತ್ತು ಜಡ್ಜ್ಗೆ ಏನ್ ವ್ಯತ್ಯಾಸ ಇದೆ ಅಂತಂದ್ರೆ, ನೋಡಿ ಮ್ಯಾಜಿಸ್ಟ್ರೇಟ್ ಅವರು ಪ್ರಾರಂಭದ ಕ್ರಿಮಿನಲ್ ಕೋರ್ಟಿನ ಆಫೀಸರ್ಸ್ ಗಳಾಗಿರ್ತಾರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ನಾವು ನೋಡ್ತೀವಿ. ಸೊ ಹಂಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ, ಪ್ರತಿಯೊಂದು ಏನು ಸ್ಥಳದಲ್ಲೂ ಆ ಸ್ಥಳವನ್ನ ಅದಲ್ಲಿ ಕ್ರೈಮ್ಗಳಾಗಬಾರ್ದು ಅಂತ ಹೇಳಿ, ಆ ಸ್ಥಳದಲ್ಲಿ ಕ್ರೈಮ್ ಆಗಬಾರ್ದು ಅಂತ ಹೇಳಿ ಒಬ್ರು ಅಧಿಕಾರಿಗಳಿರ್ತಾರೆ. ಆ ಅಧಿಕಾರಿಗಳು ಆ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಕ್ರೈಮ್ಗಳಾಗ್ದಂಗೆ ಅಥವಾ ಕ್ರೈಮ್ ಅನ್ನ ಮ್ಯಾನೇಜ್ ಮಾಡುವಂತ ಒಂದು ಅಧಿಕಾರಿಗಳಾಗಿರ್ತಾರೆ. ಸೊ ಆ ಅಧಿಕಾರಿಗಳನ್ನ, ನ್ಯಾಯಿಕ ಅಧಿಕಾರಿಗಳನ್ನ ನಾವೇನಂತ ಕರಿತೀವಿ, ಮ್ಯಾಜಿಸ್ಟ್ರೇಟ್ ಅಂತ ಕರಿತೀವಿ.
ಪೊಲೀಸ್ನವ್ರಿಗೆ ಯಾರ ಸರ್ ಬಾಸು ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ ಮ್ಯಾಜಿಸ್ಟ್ರೇಟ್. ಸೊ ಪ್ರತಿಯೊಂದು ಏರಿಯಾಗೂ ಒಂದೊಂದು ಕೋರ್ಟು ಅಲಾಟ್ ಆಗಿರ್ತದೆ. ಈಗ ಏನು ಆ ಪ್ರತಿಯೊಂದು ಏರಿಯಾದಲ್ಲಿ ಒಬ್ರು ಕೌನ್ಸಿಲರ್ ಇರ್ತಾರಲ್ವಾ. ಸೊ ಹಂಗೇನೆ ಈ ಒಂದು ವಾರ್ಡ್ಗೆ ಈ ಕೌನ್ಸಿಲರು, ಈ ಒಂದು ವಾರ್ಡ್ಗೆ ಇವ್ರು ಕಾರ್ಪೊರೇಟರು ಅಂತ ನಾವು ಹೆಂಗೆ ಹೇಳ್ತೀವಿ, ಹಂಗೇನೆ ಪ್ರತಿಯೊಂದು ಏರಿಯಾಗೂ ಒಂದು ಪೊಲೀಸ್ ಸ್ಟೇಷನ್, ಆ ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟಿಂಗ್ ಅಥಾರಿಟಿ ಒಬ್ರು ಮ್ಯಾಜಿಸ್ಟ್ರೇಟ್ ಇರ್ತಾರೆ. ಅವರು ನಿಜವಾದ ಲಾ ಅಂಡ್ ಆರ್ಡರ್ ಆಫೀಸರ್ ಆಗಿರ್ತಾರೆ. ಸೊ ಅವ್ರಿಗೆ ಪೊಲೀಸ್ನವರು ರಿಪೋರ್ಟ್ ಮಾಡಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಏನು ಕ್ಷೇತ್ರಾಧಿಕಾರಿಗಳು ಅಂತ ನಾವು ಕರಿತೀವಿ ಮ್ಯಾಜಿಸ್ಟ್ರೇಟ್. ಅವರು ಕ್ರಿಮಿನಲ್ ಏನು ನ್ಯಾಯಿಕ ಅಧಿಕಾರಿಗಳಾಗಿರ್ತಾರೆ. ಸೊ ಅವ್ರಿಗೆ ಪ್ರಾರಂಭಿಕ ಒಂದು ಪ್ರೈಮರಿ ಕ್ರಿಮಿನಲ್ ಕೋರ್ಟ್ಸ್ ಅಂದ್ರೂ ತಪ್ಪಾಗಲ್ಲ. ಸೊ ಪ್ರೈಮರಿ ಕ್ರಿಮಿನಲ್ ಕೋರ್ಟ್ ಯಾವುದು ಅಂತಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಯಾವುದೇ ಪ್ರಕರಣ, ಯಾವುದೇ ಸಣ್ಣ ಪುಟ್ಟ ಗಲಾಟೆ, ಯಾವುದೇ ಒಂದು ದೊಡ್ಡ ಮರ್ಡರ್ ಆದ್ರೂ ಸಹ ಮೊದಲು ಹೋಗುವಂಥದ್ದು ಯಾವ ಕೋರ್ಟ್ಗೆ ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಅಲ್ಲಿ ರಿಪೋರ್ಟ್ ಆಗುತ್ತೆ. ತದನಂತರ ಅದನ್ನ ಮತ್ತೆ ಕಮಿಟ್ ಮಾಡಿಕೊಂಡು ಸೆಷನ್ಸ್ಗೆ ಕಳಿಸ್ತಾರೆ. ಸೊ ಕಮಿಟಲ್ ಕೋರ್ಟ್ ಅಂತ ನಾವು ಕರಿತೀವಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂದ್ರೆ. ಸೊ ಅಲ್ಲಿ ಮ್ಯಾಜಿಸ್ಟ್ರೇಟ್ ಅಲ್ಲಿ ಏನು ಪ್ರಕರಣ ಮೊದಲು ರಿಪೋರ್ಟ್ ಆಗ್ತದೆ. ಅಲ್ಲಿ ಮ್ಯಾಜಿಸ್ಟ್ರೇಟ್ ಇರ್ತಾರೆ. ಮ್ಯಾಜಿಸ್ಟ್ರೇಟ್ ಅವರು ಜುಡಿಷಿಯಲ್ ಆಫೀಸರ್ ಆಗಿರ್ತಾರೆ. ಸೊ ಅಲ್ಲಿ ಮ್ಯಾಜಿಸ್ಟ್ರೇಟ್ನವರು ಎಲ್ಲಿ ಅವ್ರಿಗೆ ಎಲ್ಲಿ ಅವ್ರಿಗೂ ಸಹ ಒಂದು ಲಿಮಿಟೇಷನ್ ಇರ್ತದೆ. ಎಲ್ಲಿವರೆಗೂ ಲಿಮಿಟೇಷನ್ ಅಂತಂದ್ರೆ ಅಲ್ಲೂ ಸಹ ಏನು ಅಪ್ ಟು 7 ಇಯರ್ಸ್ ವರ್ಗು ಅವರು ಅಲ್ಲೂ ಸಹ ವಿಂಗಡಣೆಯನ್ನ ನಾವು ನೋಡ್ತೀವಿ, ಕ್ಲಾಸಿಫಿಕೇಶನ್ಸ್ ನೋಡ್ತೀವಿ ನಾವು. ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್, ಏನು ಸೀನಿಯರ್ ಸಿವಿಲ್ ಜಡ್ಜ್ ಅಂಡ್ ಮ್ಯಾಜಿಸ್ಟ್ರೇಟ್ ಅಂಡ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಅಂತ ನಾವು ನೋಡ್ತೀವಿ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸೆಕೆಂಡ್ ಕ್ಲಾಸ್ ಅಂತ ನೋಡ್ತೀವಿ, ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ಸ್ ಅಂತ ನೋಡ್ತೀವಿ, ಏನು ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ನೋಡ್ತೀವಿ. ಸೊ ಅಲ್ಲೂ ಸಹ ಸಾಕಷ್ಟು ಕೆಡರ್ ಆಫ್ ಮ್ಯಾಜಿಸ್ಟ್ರೇಟ್ಸ್ ಇದೆ. ಅದರಲ್ಲೂ ಸಹ ರ್ಯಾಂಕ್ಸ್ ಈ ಪೊಲೀಸ್ ಏನು ವ್ಯವಸ್ಥೆಯಲ್ಲಿ ನಾವು ನೋಡ್ತೀವಲ್ಲ, ಏನು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ತದನಂತರ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ತದನಂತರ ಪೊಲೀಸ್ ಇನ್ಸ್ಪೆಕ್ಟರ್, ತದನಂತರ DYSP ಆಯ್ತಲ್ಲ, DYSP ಆದ್ಮೇಲೆ SP. ಸೊ ಹಾಗೆ ರ್ಯಾಂಕ್ಗಳು ಸಹ ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಸಹ ಇದ್ದು ಮ್ಯಾಜಿಸ್ಟ್ರೇಟ್ ಇಂದ ಸೊ ನಾವು ಸೆಷನ್ ಜಡ್ಜ್ ಅಂತ ನೋಡ್ತೀವಿ. ತದನಂತರ ಹೈಕೋರ್ಟ್ ಜಡ್ಜ್, ತದನಂತರ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಹಾಗೆ ವಿಂಗಡೆಯನ್ನ ಮಾಡಿದೆ. ಇಲ್ಲಿ ನಾವು ಅರ್ಥ ಮಾಡ್ಕೊಂಡು ಈಗ ನಮ್ಗೆ ಈ ನ್ಯಾಯಾಲಯದ ಒಂದು ವಿಚಾರದಲ್ಲಿ ಮ್ಯಾಜಿಸ್ಟ್ರೇಟ್ ಅಂತಂದ್ರೆ ಏನು, ಅವರು ಸಹ ಪ್ರಾಥಮಿಕ ದಂಡಾಧಿಕಾರಿಗಳು. ಸೊ ದಂಡಾಧಿಕಾರಿಗಳಲ್ಲಿ ಮ್ಯಾಜಿಸ್ಟ್ರೇಟ್ ಅಲ್ಲಿ ನಾವು ಎರಡು ರೀತಿಯಾದಂತಹ ಮ್ಯಾಜಿಸ್ಟ್ರೇಟ್ ಅನ್ನ ನೋಡ್ತೀವಿ ನೋಡಿ. ಇಲ್ಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ನಾವು ನೋಡ್ತೀವಿ ಮತ್ತು ಅಡ್ಮಿನಿಸ್ಟ್ರೇಟಿವ್ ಮ್ಯಾಜಿಸ್ಟ್ರೇಟ್ ಅಂತ. ಈಗ ನಾವು ಈ DC ಆಫೀಸ್ಗಳಿಗೆಲ್ಲ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಬೋರ್ಡ್ ಮೇಲೆ ಬರೆದಿರ್ತಾರೆ, ಏನು ಡೆಪ್ಯೂಟಿ ಕಮಿಷನರ್ ಅಂಡ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಬರೆದಿರ್ತಾರೆ. ಹಾಗಾದ್ರೆ ಅವರು ಮ್ಯಾಜಿಸ್ಟ್ರೇಟ್ ಸರ್ ಅಂತಂದ್ರೆ ಹೌದು, ಅವರು ಮ್ಯಾಜಿಸ್ಟ್ರೇಟ್ ಅನ್ನೇ. ಆದ್ರೆ ಯಾವ ರೀತಿಯಾದಂತ ಮ್ಯಾಜಿಸ್ಟ್ರೇಟ್ ಅಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ಮ್ಯಾಜಿಸ್ಟ್ರೇಟ್ ಅಂತ. ಅಂದ್ರೆ ಇನ್ನು ಸರ್ಕಾರದ ಇಲಾಖೆಗಳಲ್ಲಿ ಏನಾದ್ರೂ ಸಮಸ್ಯೆಗಳಿದ್ದಲ್ಲಿ ಮತ್ತೆ ಅಲ್ಲಿ ಅವ್ರಿಗೆ ಯಾವ್ದಾದ್ರು ದಂಡವನ್ನು ವಿಧಿಸುವಂತ ಇದರಲ್ಲಿ ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಆಡಳಿತ ಒಂದು ವ್ಯವಸ್ಥೆಯಲ್ಲಿ ಇರುವಂತಹ ಮ್ಯಾಜಿಸ್ಟ್ರೇಟ್ ಬೇರೆ, ನ್ಯಾಯಿಕ ಮ್ಯಾಜಿಸ್ಟ್ರೇಟ್ ಬೇರೆ. ಸೊ ನ್ಯಾಯಿಕ ಮ್ಯಾಜಿಸ್ಟ್ರೇಟ್ಗೆ ಜೈಲಿಗೆ ಕಳಿಸುವಂತ ಅಧಿಕಾರ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಮ್ಯಾಜಿಸ್ಟ್ರೇಟ್ಗೆ ಜೈಲಿಗೆ ಕಳಿಸುವಂತ ಅಧಿಕಾರ ಕಡಿಮೆ ಇರ್ತದೆ. ಫೈನ್ ಅನ್ನ ಹಾಕುವಂತ ಅಧಿಕಾರ ಇರ್ತದೆ. ಸೊ ಜೈಲಿಗೆ ಕಳಿಸುವಂತದ್ದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ ಇರ್ತದೆ. ಅದು ವ್ಯತ್ಯಾಸ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಮ್ಯಾಜಿಸ್ಟ್ರೇಟ್ ಅನ್ನ ನಾವು ನೋಡ್ತೀವಿ. ಈ ತಾಲೂಕಾ ಮ್ಯಾಜಿಸ್ಟ್ರೇಟ್ ಅಂತ ನಾವು ನೋಡ್ತೀವಿ, ಯಾರನ್ನ AC ಸಾಹೇಬ್ರು ನೋಡ್ತೀವಿ, ತಹಸೀಲ್ದಾರ್ಸ್ ನೋಡ್ತೀವಿ. ಸೊ ಅವ್ರನ್ನು ಸಹ ಒಂದು ಈ ಕ್ವಾಸಿ ಜುಡಿಷಿಯಲ್ ಫಂಕ್ಷನ್ಸ್ ಅನ್ನ ಮಾಡ್ತಾ ಇರ್ತಾರೆ. ಅರೆಕಾಲಿಕ ನ್ಯಾಯಿಕ ಒಂದು ಅಧಿಕಾರಿಗಳು ಸಹ ಅವರಾಗಿರ್ತಾರೆ. ಕೆಲವೊಂದು ಆಡಳಿತಾತ್ಮಕ ಒಂದು ಜಗಳಗಳನ್ನ ಬಿಡಿಸುವಂಥದ್ದು, ಡಿಸಿಪ್ಲಿನ್ ಆಕ್ಷನ್ಸ್ ಅನ್ನ ತಗೊಳ್ಳುವಂಥದ್ದು ಅಧಿಕಾರಿಗಳ ಮೇಲೆ. ಸೊ ಅದನ್ನೆಲ್ಲ ನಾವು ನೋಡ್ತೀವಿ. ಇಲ್ಲಿ ಈಗ ಕಂಪ್ಲೇಂಟ್ ಆಯ್ತು, ಅಫೆನ್ಸ್ ಬಗ್ಗೆ ಏನು ಡೆಫಿನೇಷನ್ ಆಯ್ತು, ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನು, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನು, ಬೇಲ್ ಅಂತಂದ್ರೆ ಏನು, ನಾನ್ ಬೇಲಬಲ್ ಅಫೆನ್ಸ್ ಅಂದ್ರೆ ಏನು ನೋಡಿ. ಬೇಲಬಲ್ ಅಫೆನ್ಸ್, ನಾನ್ ಬೇಲಬಲ್ ಅಫೆನ್ಸ್ ನೋಡಿ. ಯಾವುದು ಕಾಗ್ನಿಸಬಲ್ ಅಫೆನ್ಸ್ ಇರುತ್ತೆ ಅದು ಯಾವಾಗಲೂ ನಾನ್ ಬೇಲಬಲ್ ಇನ್ ನೇಚರ್ ಇರುತ್ತೆ. ಕಾಗ್ನಿಸಬಲ್ ಅಫೆನ್ಸ್ ತುಂಬಾ ಸೀರಿಯಸ್ ಅಫೆನ್ಸ್. ಸೀರಿಯಸ್ ಅಫೆನ್ಸ್ ಗಳಲ್ಲಿ ಬೇಲ್ಗಳನ್ನ ಕೊಡುವಂಥದ್ದು ನ್ಯಾಯಾಲಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾಗ್ನಿಸಬಲ್ ಅಫೆನ್ಸ್ ಅಲ್ಲಿ
ಬೇಲ್ ಸಿಗುವಂತದ್ದು ತುಂಬಾ ಕಷ್ಟ ಆಯ್ತಾ. ಸೀರಿಯಸ್ ಅಫೆನ್ಸ್ ಗಳಲ್ಲಿ ಇದನ್ನ ಅವರ ವಿವೇಚನೆಗೆ ಇರ್ತದೆ, ನ್ಯಾಯಾಲಯದ ವಿವೇಚನೆಯಲ್ಲಿ ಇರುತ್ತೆ. ಹಂಗಂತ ಬೇಲ್ ಸಿಗಲ್ಲ ಅಂತಲ್ಲ, ಸಿಗುತ್ತೆ, ಆದ್ರೆ ನ್ಯಾಯಾಲಯದ ಒಂದು ವಿವೇಚನೆಯ ಆಧಾರದ ಮೇಲೆ ಸಿಗುವಂತದ್ದು ಅದು. ಬೇಲಬಲ್ ಅಫೆನ್ಸ್ ಅಲ್ಲಿ ಅದನ್ನ ಬೇಲನ್ನ ನಾವು ರೈಟ್ ಆಗಿ ಎಕ್ಸರ್ಸೈಸ್ ಮಾಡ್ಬೋದು. ಬೇಲ್ ಕೊಡ್ಬೇಕು ಅಂತ ಕಾನೂನಲ್ಲೇ ಇದೆ, ಹಂಗಾಗಿ ಬೇಲ್ ಕೊಡಿ ಸ್ವಾಮಿ ಅಂತ ಕೊಡ್ತಾರೆ, ಬೇಲ್ ಕೊಡ್ತಾರೆ. ಸೊ ಅದು ಬೇಲಬಲ್ ಅಫೆನ್ಸ್ ಆಗುತ್ತೆ. ಸೊ ಎಲ್ಲಾ ಬೇಲಬಲ್ ಅಫೆನ್ಸಸ್ ನಾನ್ ಕಾಗ್ನಿಸಬಲ್ ಇನ್ ನೇಚರ್ ಇರುತ್ತೆ. ಎಲ್ಲಾ ಕಾಗ್ನಿಸಬಲ್ ಅಫೆನ್ಸ್ ನಾನ್ ಬೇಲಬಲ್ ಇನ್ ನೇಚರ್ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಬೇಕು. ತದನಂತರ ಏನು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ರು. ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ ನಂತರ ವಿಚಾರಣೆ ಶುರುವಾಗ್ತದೆ. ವಿಚಾರಣೆ ಶುರುವಾದಂತ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಇರ್ತಾರೆ. ಸೊ ಸರ್ಕಾರದ ಇದು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಇಬ್ರಿಗೂ ಸಹ ಇದು ಪ್ರೊಸೀಜರ್ ಒಂದೇನೆ. ಇಲ್ಲಿ ಬೇರೆ ಬೇರೆ ಡಿಫ್ರೆನ್ಸ್ ಇರುತ್ತೆ. ಮಹಿಳೆ ಏನಾದ್ರೂ ತಪ್ಪು ಮಾಡಿದ್ರೆ, ಅಪರಾಧದಲ್ಲಿ ಸಿಗಾಕೊಂಡಿದ್ರೆ, ಅಪರಾಧ ಮಾಡಿ ಸಿಗಾಕೊಂಡಿದ್ದಂತ ಸಂದರ್ಭದಲ್ಲಿ ಅವ್ರಿಗೂ ಇದೇ ಪ್ರೊಸೀಜರ್ ಅನ್ನ ಅಪ್ಲೈ ಮಾಡ್ತಾರೆ ಹೊರತು ಅವ್ರಿಗೆ ಬೇರೆ ಪ್ರೊಸೀಜರ್ ಇಲ್ಲ. ಆದ್ರೆ ಬೇಲ್ ಕೊಡುವಂತ ವಿಚಾರದಲ್ಲಿ ಎಕ್ಸಂಪ್ಷನ್ ಇದೆ. ತುಂಬಾ ಸಿಕ್ಕಿರೋಂಥವ್ರು, ಮಕ್ಕಳು, ಮಹಿಳೆಯರು, ತುಂಬಾ ಏಜ್ ಆಗಿರೋಂಥವ್ರು, ಕಾಯಿಲೆ ಬಂದಿರೋಂಥ ಸಂದರ್ಭದಲ್ಲಿ ಬೇಲ್ಗಳನ್ನ ಕೊಡುವಂಥದ್ದು ಕೆಲವೊಂದು ಮಾರ್ಜಿನ್ ಗಳನ್ನ ನ್ಯಾಯಾಲಯ ಮಾಡುತ್ತೆ. ಇವನ್ ಪನಿಷ್ಮೆಂಟ್ ಕೊಡುವಂತ ಸಂದರ್ಭದಲ್ಲೂ ಮಾರ್ಜಿನ್ ಅನ್ನ ಮಾಡುತ್ತೆ. ಆ ಅಂಶಗಳನ್ನ ಪರಿಗಣಿಸುತ್ತೆ. ಅದು ಒಂದು ಬೆನಿಫಿಟ್ ತಗೊಳುತ್ತೆ ಕೋರ್ಟ್. ತದನಂತರ ಏನಾಯ್ತು, ಸರ್ಕಾರದ ಪರವಾಗಿ ಏನು ಪೊಲೀಸ್ನವರು ಯಾರು ಅಪರಾಧವನ್ನ ಮಾಡಿದ್ದಾರೆ ಅಂತ ರಿಪೋರ್ಟ್ ಮಾಡೋದು ಪೊಲೀಸ್ನವ್ರ ಕೆಲಸ ಆಗಿರ್ತದೆ. ಪೊಲೀಸ್ನವ್ರದ್ದು ಎಲ್ಲಿವರೆಗೂ ರೋಲ್ ಇರುತ್ತೆ ಅಂತಂದ್ರೆ ಚಾರ್ಜ್ ಶೀಟ್ ಹಾಕೋವರೆಗೂ ಅಷ್ಟೇ ಅವ್ರದ್ದು ರೋಲ್ ಇರ್ತದೆ. ಚಾರ್ಜ್ ಶೀಟ್ ಹಾಕದ ನಂತರ ನ್ಯಾಯಾಲಯ ನೋಡ್ಕೊಳ್ಳುತ್ತೆ ಆ ಕೇಸ್ ಬಗ್ಗೆ. ಅಲ್ಟಿಮೇಟ್ ಆಗಿ ಆ ವ್ಯಕ್ತಿ ಅಪರಾಧ ಮಾಡಿದಾನ, ಅದು ಅಪರಾಧ ಮಾಡಿಲ್ವಾ, ಅವ್ನಿಗೆ ಶಿಕ್ಷೆ ಕೊಡ್ಬೇಕಾ ಅಥವಾ ಶಿಕ್ಷೆ ಕೊಡಬಾರ್ದ ಅನ್ನೋದನ್ನ ಯೋಚನೆ ಮಾಡುವಂಥದ್ದು ಅಂತಿಮವಾಗಿ ನ್ಯಾಯಾಲಯ. ಪೊಲೀಸ್ನವರು ಇಲ್ಲಿ ತೀರ್ಪುಗಳನ್ನ ತಗೊಳ್ಳೋದಕ್ಕಾಗಲ್ಲ. ಪೊಲೀಸ್ನವರು ಏನ್ ಮಾಡ್ತಾರೆ, FIR ಅನ್ನ ದಾಖಲೆ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಕಳ್ಳ ತಪ್ಪಿಸ್ಕೊಂಡಿದ್ರೆ ಕರ್ಕೊಂಡ್ಬರ್ತಾರೆ, ಅವ್ನು ಹುಡುಕಿ ಕರ್ಕೊಂಡ್ಬರುವಂತದ್ದು, ತನಿಖೆ ಮಾಡುವಂಥದ್ದು, ಪ್ರಾಮಾಣಿಕವಾದ ತನಿಖೆ ಮಾಡುವಂಥದ್ದು, ಪ್ರಾಮಾಣಿಕವಾದಂತಹ ಚಾರ್ಜ್ ಶೀಟ್ ಅನ್ನ ಹಾಕುವಂಥದ್ದು. ಅಷ್ಟು ಮಾಡಿದ್ಮೇಲೆ ಅಲ್ಲಿಗೆ ಅವ್ರದ್ದು ಫಂಕ್ಷನ್ ಮುಗ್ದು ಹೋಗ್ತದೆ. ಮತ್ತು ಲಾ ಅಂಡ್ ಆರ್ಡರ್ ನ ಕಾಪಾಡುವಂಥದ್ದು, ಸಮಾಜದಲ್ಲಿ ಯಾವುದೇ ತರ ಒಂದು ಅಹಿತಕರ ಘಟನೆಗಳನ್ನ ಆಗದಂಗೆ ನೋಡ್ಕೊಳ್ಳುವಂಥದ್ದು. ಅಥವಾ ಯಾರಾದ್ರೂ ಸಮಾಜಘಾತಕ ಒಂದು ಕೃತ್ಯದಲ್ಲಿ ಅವನು ತೊಡಗಿದ್ರೆ ಅವನನ್ನ ತಡೆಯುವಂಥದ್ದು ಅವರ ಒಂದು ಡ್ಯೂಟಿ ಆಗಿರ್ತದೆ. ಅದನ್ನ ಹೊರತುಪಡಿಸಿದ್ರೆ ಚಾರ್ಜ್ ಶೀಟ್ ಹಾಕಿದ ನಂತರ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಸೊ ಇಲ್ಲಿ ಏನು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತಾರೆ. ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ ನಂತರ ವಿಚಾರಣೆಯನ್ನ ಕರೆಯಲಾಗುತ್ತೆ. ಆ ವ್ಯಕ್ತಿಗೆ ಏನು ಯಾರು ಆರೋಪಿಗಳಿರ್ತಾರೆ, ಆರೋಪಿಗೆ ಒಂದು ನೋಟಿಸ್ ಹೋಗ್ತದೆ, ನೀವು ಇಂಥ ದಿವಸ ಬಂದು ಕೋರ್ಟ್ಗೆ ಹಾಜರಾಗಬೇಕು ಅಂತೇಳಿ. ಅವನು ಬಂದು ಕೋರ್ಟ್ಗೆ ಹಾಜರಾಗ್ತಾನೆ. ಅಂತ ಸಂದರ್ಭದಲ್ಲಿ ನ್ಯಾಯಾಲಯ ಮತ್ತೆ ಒಂದು ಅವಕಾಶವನ್ನ ಕೊಡುತ್ತೆ. ನೋಡಪ್ಪ, ನೀನು ಏನಾದ್ರೂ ಹೇಳೋದಿದ್ಯಾ, ಈ ಕೇಸು ನಿನ್ ಮೇಲೆ ಹಾಕಿದ್ದಾರೆ, ಈ ತರ ಒಂದು ಆರೋಪ ಇದೆ ಅಂತೇಳಿ ಚಾರ್ಜಸ್ ಅನ್ನ ಫ್ರೇಮ್ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಅವನೇನ್ ಮಾಡ್ತಾನೆ, ಆ ಚಾರ್ಜಸ್ ಫ್ರೇಮ್ ಮಾಡೋಕ್ಕಿಂತ ಮುಂಚೆ ಒಂದು HBC ಅಂತೇಳಿ, ಹಿಯರ್ ಬಿಫೋರ್ ಚಾರ್ಜ್ ಅಂತ ಹೇಳಿ ಒಂದು ಅವಕಾಶವನ್ನ ಕೊಡ್ತಾರೆ. ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಒಂದು ಅವಕಾಶ ಕೊಡ್ತಾರೆ. ಆ ಸಂದರ್ಭದಲ್ಲಿ ಬಂದು ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೊಂತಾರೆ. ಡಿಸ್ಚಾರ್ಜ್ ಅಪ್ಲಿಕೇಶನ್ ಅಲ್ಲಿ, ನೋಡಿ ಸ್ವಾಮಿ, ಇದು ಕೇಸಲ್ಲಿ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ, ನೋಡಿ ನನ್ನ ಮೇಲೆ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ನನ್ನ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಒಂದು ಅಂಶ ಇಲ್ಲ, ಸೊ ನನ್ನನ್ನು ಬಿಡುಗಡೆಗೊಳಿಸಿ ಅಂತಂದಾಗ ಕೋರ್ಟ್ ಕನ್ವಿನ್ಸ್ ಆದ್ರೆ ಬಿಡುಗಡೆಗೊಳಿಸುತ್ತೆ. ಇಲ್ಲ ಅಂತಂದ್ರೆ ಅವನ ಮೇಲೆ ಆರೋಪದ ಪಟ್ಟಿಯನ್ನ, ಆರೋಪದ ಚಾರ್ಜಸ್ ಅನ್ನ ಫ್ರೇಮ್ ಮಾಡುತ್ತೆ. ಚಾರ್ಜಸ್ ಅನ್ನ ಫ್ರೇಮ್ ಮಾಡಿ, ನೋಡಪ್ಪ, ಇಂಥ ಒಂದು ಚಾರ್ಜಸ್ ನಾನು ಫ್ರೇಮ್ ಮಾಡ್ತಾ ಇದ್ದೀನಿ, ಸೊ ಇದನ್ನ ನೀನು ಒಪ್ಕೊಂಡ್ರೆ ನಾನು ಈಗಲೇ ತೀರ್ಪನ್ನ ಕೊಡ್ತೀನಿ, ನಿಮ್ಗೆ ಶಿಕ್ಷೆ ಆಗ್ಬೇಕು, ನನಗೆ ಶಿಕ್ಷೆ ಅನುಭವಿಸ್ಬೇಕು ನೀನು. ಇಲ್ಲ ಅಂತಂದ್ರೆ ನೀನ್ ವಿಚಾರಣೆ ಎದುರಿಸ್ತೀನಿ ಅಂತಂದ್ರೆ ನೀನು ವಿಚಾರಣೆನ ಶುರು ಮಾಡ್ತೀನಿ ಅಂತ ಹೇಳುತ್ತೆ. ಇಲ್ಲ ಸ್ವಾಮಿ, ಇದು ಎಲ್ಲ ಸುಳ್ಳು ಅಂತ ಅಂದಿದ ತಕ್ಷಣ ಏನ್ ಮಾಡ್ತಾರೆ, ವಿಚಾರಣೆನ ಶುರು ಮಾಡ್ತಾರೆ. ಒಂದು ನಿಗದಿತ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಆ ಡೇಟ್ ಅಲ್ಲಿ ಈ ಪೊಲೀಸ್ನವರು ಏನು ಸಾಕ್ಷಿಗಳನ್ನ ಇರ್ತಾರೆ, ಆ ಸಾಕ್ಷಿಗಳು ಬರ್ತಾರೆ, ಕೋರ್ಟ್ಗೆ ಬರ್ತಾರೆ. ಆ ಕೋರ್ಟ್ಗೆ ಬಂದು ಅವರು ಹೇಳಿಕೆಗಳನ್ನ ಕೊಡ್ತಾರೆ. ಆ ಹೇಳಿಕೆಗಳು ಸುಳ್ಳು ಹೇಳ್ತಾ ಇದ್ದಾನೋ ನಿಜ ಹೇಳ್ತಾ ಇದ್ದಾನೋ ಅಂತ ಒಂದು ಟೆಸ್ಟ್ ಮಾಡ್ಬೇಕಲ್ಲ. ಈಗ ನಾನು ಯಾವ್ದೋ ಒಂದು ಗೋಲ್ಡ್ ಅನ್ನ ನಿಮ್ಗೆ ಕೊಟ್ರೆ, ಒಂದು ಗೋಲ್ಡ್ ರಿಂಗ್ ಅನ್ನ ಕೊಟ್ರೆ, ಸರ್ ಕೊಟ್ಟಿದ್ ಗೋಲ್ಡ್ ರಿಂಗ ಅಥವಾ ಡೂಪ್ಲಿಕೇಟ್ ಅಂತ ಹೇಳಿ ನೀವು ಅದನ್ನ ಅಕ್ಕಸಾಗ ಇವ್ರ ಹತ್ರ ಆಚಾರ್ಯ ಹತ್ರ ಹೋಗಿ ಅದನ್ನ ಪರೀಕ್ಷೆ ಮಾಡೋದಿಲ್ವಾ? ಸೊ ಹಂಗೆ ಆ ಸಾಕ್ಷಿಗಳನ್ನ ಪರೀಕ್ಷೆ ಮಾಡುವಂತದ್ದು ಪ್ರಕ್ರಿಯೆ ನಾವೇನಂತ ಕರಿತೀವಿ,
ಕ್ರಾಸ್ ಎಕ್ಸಾಮಿನೇಷನ್ ಅಂತ ಕರಿತೀವಿ, ಪಾಟಿ ಸವಾಲು ಅಂತ ಕರಿತೀವಿ. ಸೊ ಅಲ್ಲಿ ಆರೋಪಿ ಪರ ವಕೀಲರು ಬಂದು ಪಾಟಿ ಸವಾಲನ್ನ ಮಾಡ್ತಾರೆ, ಆ ಸಾಕ್ಷಿಗಳನ್ನ, ಗೌರ್ಮೆಂಟ್ ಸಾಕ್ಷಿಗಳನ್ನ. ಸೊ ಅವನ ಕಡೆ ನಿಜಾಂಶವನ್ನ ತಗೊಳ್ಳುವಂಥದ್ದು ಪ್ರಯತ್ನ ನಡೀತದೆ. ತದನಂತರ ಇವನಿಗೆ ಒಂದು ಅವಕಾಶವನ್ನ ಕೊಡ್ತಾರೆ. ಒಂದ್ ವೇಳೆ ಅಲ್ಲೇನಾದ್ರೂ ಒಂದು ಇನ್ಕ್ರಿಮಿನೇಟಿಂಗ್ ಎವಿಡೆನ್ಸ್ ಇತ್ತು ಅಂದ್ರೆ, ನೋಡಪ್ಪ ಇಂಥದ್ದು ಇನ್ಕ್ರಿಮಿನೇಟಿಂಗ್ ಎವಿಡೆನ್ಸ್ ಇದೆ, ನಿಮ್ಗೆ ಅದಕ್ಕೆ ಉತ್ತರ ಏನ್ ಕೊಡ್ತೀಯ ಅಂತ ಹೇಳಿ ಅದನ್ನ 313 ಸ್ಟೇಟ್ಮೆಂಟ್ ಅನ್ನ ಅಂತ ನಾವು ಕರಿತೀವಿ. ಸೊ ಅದನ್ನ ಸ್ಟೇಟ್ಮೆಂಟ್ ಆದ ನಂತರ, ಸೊ ಆದ ನಂತರ ಏನಾಗುತ್ತೆ, 313 ಸ್ಟೇಟ್ಮೆಂಟ್ ಆದ ನಂತರ ಅವನಿಗೆ ಅವಕಾಶವನ್ನ ಕೊಡುತ್ತೆ ಕೋರ್ಟು. ನೀನೇನಾದ್ರೂ ಒಂದು ಎವಿಡೆನ್ಸ್ ಗಳನ್ನ ಹಾಕೋದಿದ್ರೆ ಎವಿಡೆನ್ಸ್ ಅನ್ನ ಹಾಕು ಅಂತ ಹೇಳುತ್ತೆ ಕೋರ್ಟು. ತದನಂತರ ಅವನೇನಾದ್ರೂ ಒಂದು ಎವಿಡೆನ್ಸ್ ಅನ್ನ ತಂದು ಕೊಟ್ಟಂತ ಸಂದರ್ಭದಲ್ಲಿ ಅವನಿಗೂ ಒಂದು ಆರ್ಗ್ಯುಮೆಂಟ್ ಮಾಡೋಕೆ ಅವಕಾಶ ಕೊಡುತ್ತೆ. ಸರ್ಕಾರನು ಪರವಾಗಿ ಸರ್ಕಾರಿ ವಕೀಲರು ಇರ್ತಾರೆ, ಅದಕ್ಕೆ ಆದಂತ ಸಪರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಈ ಪೊಲೀಸ್ ಅಂತಂದ್ರೆ ಅವರು ಸರ್ಕಾರದ ಒಂದು ಅಂಗ. ಸೊ ಪೊಲೀಸ್ ಅವ್ರು ಬಂದು ಕೋರ್ಟ್ ಮುಂದೆ ವಾದ ಮಾಡಲ್ಲ. ಸೊ ಹಂಗಾಗಿ ಅವ್ರ ಪರವಾಗಿ ಒಂದು ಸರ್ಕಾರದ ಒಂದು ವ್ಯವಸ್ಥೆ. ಸೊ ಅದು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಪ್ರಾಸಿಕ್ಯೂಷನ್ ಅಂತ ಹೇಳಿ ಅವರು ಅಲ್ಲಿ ಏನು ಪಿ ಅವ್ರು ಬರ್ತಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಬರ್ತಾರೆ, ಗೌರ್ಮೆಂಟ್ ಲಾ ವಕೀಲರಾಗಿರ್ತಾರೆ. ಅವರು ಸರ್ಕಾರದ ಪರವಾಗಿ ಮಾತಾಡ್ತಾ ಇರ್ತಾರೆ. ನೋಡಿ, ಯಾವುದೇ ಅಪರಾಧ ಆಯ್ತು ಸಮಾಜದಲ್ಲಿ ಅಂದ್ರೆ ಆ ಅಪರಾಧ ಕೇವಲ ಆ ಬಾಧಿತ ವ್ಯಕ್ತಿಗೆ ಸಂಬಂಧಿಸಿರಲ್ಲ, ಆ ಅಪರಾಧ ಇಡೀ ಸಮಾಜದ ವಿರುದ್ಧ ಅಂತ. ಈಗ ನಮ್ಮ ಒಂದು ಏರಿಯಾದಲ್ಲಿ ಮರ್ಡರ್ ಆಯ್ತು ಅಂತಂದ್ರೆ ಆ ಮರ್ಡರ್ ಆಗಿತ್ತು ಆ ವ್ಯಕ್ತಿಗೆ ಅಥವಾ ವ್ಯಕ್ತಿ ಕುಟುಂಬಕ್ಕೆ ಅಷ್ಟೇ ಅಲ್ಲ ಅಂತ, ಅದು ಇಡೀ ಸಮಾಜಕ್ಕೆ ಆಯ್ತು ಅಂತ. ಸೊ ಇಲ್ಲಿ ಸರ್ಕಾರ ಜನರಿಗೆ ರಕ್ಷಣೆ ಕೊಡುವಂಥದ್ದು ಏನು ಕರ್ತವ್ಯ ಆಗಿರ್ತದೆ. ಅದು ಜನರಿಗೆ ಒಂದು ಭಾಷೆ ಕೊಟ್ಟಿರ್ತದೆ, ನಾನು ನಿನ್ನ ಕಾಪಾಡ್ತೀನಿ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಆ ಅಪರಾಧ ಯಾವ ವ್ಯಕ್ತಿ ಮೇಲೆ ಅಪರಾಧ ಆಗಿರುತ್ತೆ, ಆ ಅಪರಾಧ ಸಮಾಜದ ವಿರುದ್ಧ ಆಗಿದೆ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಸರ್ಕಾರನೇ ಏನ್ ಮಾಡುತ್ತೆ, ನಿಂತ್ಕೊಂಡು ಕೇಸನ್ನ ನಡೆಸುತ್ತೆ. ಸೊ ಹಾಗಾಗಿ ಅವ್ರ ಪರವಾಗಿ ಬರುವಂತವ್ರು ಸರ್ಕಾರದ ವಕೀಲರಾಗಿರ್ತಾರೆ, ಅವ್ರು ಬಂದು ಕೇಸನ್ನ ನಡೆಸುವಂಥದ್ದು. ಅಂತ ಸಂದರ್ಭದಲ್ಲಿ ಕೇಸು ನಡೀತಾ ಹೋಗುತ್ತೆ. ಸೊ ಇಲ್ಲಿ ಆರೋಪಿಯ ಪರ ವಕೀಲರು ಬಂದು ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಸೊ ನಿಜಾಂಶವನ್ನ ಹೊರತೆಗೆದಂತ ಸಂದರ್ಭದಲ್ಲಿ ಆರ್ಗ್ಯುಮೆಂಟ್ ಅನ್ನ ಮಾಡಿ, ಆರ್ಗ್ಯುಮೆಂಟ್ ಅಲ್ಲಿ ಕೋರ್ಟ್ ಅನ್ನ ಕನ್ವಿನ್ಸ್ ಮಾಡಿದಾಗ ಕೋರ್ಟ್ ಅಂತಿಮ ತೀರ್ಪನ್ನ ಹೊರ ಹಾಕುತ್ತೆ. ಸಾಕ್ಷಿಗಳೆಲ್ಲ ಏನು ವಿರುದ್ಧವಾಗಿ ಬಂದಿದ್ದಂತಹ ಸಂದರ್ಭದಲ್ಲಿ, ಹೆಚ್ಚು ಸಂಭವ ಇದ್ದಂತ ಸಂದರ್ಭದಲ್ಲಿ ಏನಾಗ್ತದೆ, ಅವನಿಗೆ ಶಿಕ್ಷೆಯನ್ನ ಕೊಡ್ತಾರೆ. ಸೊ ಒಂದ್ ವೇಳೆ ಅದನ್ನ ಪ್ರೂವ್ ಮಾಡಕ್ ಆಗ್ಲಿಲ್ಲ, ನೋಡಿ ಬರ್ಡನ್ ಆಫ್ ಪ್ರೂಫ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಕ್ರಿಮಿನಲ್ ಕೇಸ್ ಅಲ್ಲಿ ಬರ್ಡನ್ ಆಫ್ ಪ್ರೂಫ್ ಯಾರ ಮೇಲೆ ಇರುತ್ತೆ ಅಂದ್ರೆ, ಕೇಸ್ ಹಾಕಿರ್ತಾರೆ ಅದು ಸರ್ಕಾರದ ಮೇಲೆ ಇರುತ್ತೆ. ಸರ್ಕಾರದ ಪರವಾಗಿ ಪೊಲೀಸ್ನವ್ರು ಹಾಕಿರ್ತಾರೆ. ಸೊ ಪೊಲೀಸ್ನವರು ಸರ್ಕಾರದ ಏಜೆಂಟ್ ಇರ್ತಾರೆ. ಸೊ ಹಂಗಾಗಿ ಸರ್ಕಾರದ ಮೇಲೆ ಬರ್ಡನ್ ಇರುತ್ತದೆ. ಇದು ಕೇಸ್ ಇವನು ಈ ತರ ಒಂದು ಅಪರಾಧ ಮಾಡಿದ್ದಾನೆ ಅಂತ ಹೇಳಿ ಅದನ್ನ ಪ್ರೂವ್ ಮಾಡ್ಬೇಕು. ಸೊ ಈ ನಿಟ್ಟಿನಲ್ಲಿ ಎಲ್ಲಾ ಸಾಕ್ಷಿಗಳನ್ನ ಅವ್ರು ಕಲೆ ಹಾಕಿ ತಂದು ಕೋರ್ಟ್ ಮುಂದೆ ಇಡ್ತಾರೆ. ಸೊ ಎಲ್ಲಾ ಸಾಕ್ಷಿಗಳು ಸಹ ಹೌದು ಈ ವ್ಯಕ್ತಿನೇ ತಪ್ಪು ಮಾಡಿರೋದು, ಇವನ್ ಬಿಟ್ಟು ಬೇರೆ ತಪ್ಪು ಮಾಡಿರೋ ಸಾಧ್ಯನೇ ಇಲ್ಲ, ಇವನೇ ಮಾಡಿರೋದು ಅಂತ ಅದು ಎಲ್ಲವೂ ಸಾಕ್ಷಿ ಹೇಳ್ತಾ ಇದ್ರೆ, ಆ ಸಾಕ್ಷಿ ಏನು ಪೂರಕವಾಗಿದೆ ಅಂತ ಸಂದರ್ಭದಲ್ಲಿ ನ್ಯಾಯಾಲಯ ಅವನಿಗೆ ಶಿಕ್ಷೆಯನ್ನು ವಿಧಿಸುತ್ತೆ. ಎಲ್ಲೋ ಒಂದು ಸಣ್ಣ ಡೌಟ್ ಬಂತು ಅನ್ನೋದು ಸಹ ಆ ವ್ಯಕ್ತಿಗೆ ಬಿಡುಗಡೆ ಆಗುತ್ತೆ. ಸೊ ಇದು ಕ್ರಿಮಿನಲ್ ಪ್ರಿನ್ಸಿಪಲ್, ಏನು ಏನು ಬೆನಿಫಿಟ್ ಆಫ್ ಡೌಟ್ ಅಂತ ನಾವು ಕರಿತೀವಿ. ಪ್ರಾಸಿಕ್ಯೂಷನ್ ಹ್ಯಾಸ್ ಟು ಪ್ರೂವ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ ಅಂತ. ಕ್ರಿಮಿನಲ್ ಕೇಸಲ್ಲಿ ಪ್ರಾಸಿಕ್ಯೂಷನ್ ಮಸ್ಟ್ ಪ್ರೂವ್ ದ ಕೇಸ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್. ಸಣ್ಣ ಡೌಟ್ ಬಂತು ಅಂದ್ರೂ ಆ ಡೌಟ್ ಇಂದ ಅವನಿಗೆ ಬಿಡುಗಡೆ ಆಗುತ್ತೆ. ಸೊ ಹಾಗಾಗಿ ಈ ಪ್ರಕರಣಗಳಲ್ಲಿ ಕೇವಲ ಪುರುಷರಿಗೆ ಅಥವಾ ಹೆಣ್ಮಕ್ಳಿಗೆ ಸಪರೇಟ್ ಆಗುತ್ತೆ, ಸಪರೇಟ್ ಇಲ್ಲ. ಸೊ ಇದು ನಿಮ್ಮ ಕ್ರಿಮಿನಲ್ ಕಾನೂನಿನ ಪ್ರೊಸೀಜರ್ ಮತ್ತು ಕ್ರಿಮಿನಲ್ ಕಾನೂನು ಬೇಸಿಕ್ ಆಗಿ ತಿಳ್ಕೊಬೇಕಾಗಿರೋಂಥ ಕಾನೂನು. ಇದನ್ನ ಹೊರತುಪಡಿಸಿ ಮಹಿಳೆಯರಿಗೆ ರಕ್ಷಣೆ ಕೊಡುವಂತ ಯಾವ್ದಾದ್ರು ಸೆಕ್ಷನ್ಗಳು ಅಥವಾ ಪ್ರಾವಿಷನ್ಸ್ ಇದಾವೆ ಅಂತಂದ್ರೆ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಪ್ರಾವಿಷನ್ಸ್ ಇದೆ. ನಾವು ಈ ಮುಂಚೆ ವೇಶ್ಯವಾಟಿಕೆಯಲ್ಲಿ ತೊಡಗಿದ್ದಂತ ಸಂದರ್ಭದಲ್ಲಿ ಯಾವ್ದೋ ಮಹಿಳೆನ ಬಂಧಿಸಿಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ಏನು ಪ್ರಾವಿಷನ್ಸ್ ಏನು CRPC, ಈ ಮುಂಚೆ CRPC ಇತ್ತು, ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಅಂತ ಹೇಳಿ ಅದರಲ್ಲಿ ಒಂದು ಪ್ರಾವಿಷನ್ಸ್ ಇದೆ. ಅದರಲ್ಲಿ ಹೋಗಿ ಅರ್ಜಿಯನ್ನ ಕೋರ್ಟ್ಗೆ ಹಾಕಿದಂತ ಸಂದರ್ಭದಲ್ಲಿ ಅದನ್ನ ಮಿನಿ ಹೇಬಿಯಸ್ ಕಾರ್ಪಸ್ ಅಪ್ಲಿಕೇಶನ್ ಅಂತ ಕರಿತೀವಿ. ಸೊ ಕೋರ್ಟ್ ಆದೇಶ ಮಾಡುತ್ತೆ ಎಲ್ಲಿದ್ರು ಅವ್ರನ್ನ ಹುಡುಕೊಂಡ್ ತಗೊಂಡ್ಬರ್ಬೇಕು ಅಂತ ಹೇಳಿ. ಸೊ ಅಲ್ಲಿ ಹುಡುಕುವಂತ ಸಂದರ್ಭ, ಒಂದ್ ವೇಳೆ ಏನು ಈ ಡೌರಿ ಪ್ರಕರಣದಲ್ಲಿ ಅಥವಾ ಡೌರಿ ಡೆತ್ ಆದಂತ ಸಂದರ್ಭದಲ್ಲಿ ಯಾವುದೇ ಒಂದು ಮಹಿಳೆ 7 ವರ್ಷದ ಒಳಗೆ
ತೀರೋಗ್ಬಿಟ್ಟ ಅಂತ ಸಂದರ್ಭದಲ್ಲಿ ನೋಡಿ, ಯಾವುದೇ ಒಂದು ಮಹಿಳೆ 7 ವರ್ಷದ ಒಳಗಡೆ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರೆ ಅಂತ ಸಂದರ್ಭದಲ್ಲಿ ಅದು ಡೌರಿ ಡೆತ್ ಅಂತ ಪರಿಗಣಿಸ್ತಾರೆ. ಆ ಡೌರಿ ಡೆತ್ ಪ್ರಕರಣದಲ್ಲಿ ಸಹ ಏನು ಆ ವ್ಯಕ್ತಿಯ ಮೇಲೆ ವಿಚಾರಣೆ ಆಗ್ತದೆ. ಸೊ ಅದು ಈ ಒಂದು ಡೌರಿ ಅನ್ನೋದು ಏನಿದೆಯಲ್ಲ ಅದು ಸೋಷಿಯಲ್ ಇವಿಲ್ ಅಂತ, ಅದು ಸಮಾಜದ ಒಂದು ಕೆಟ್ಟ ಒಂದು ವ್ಯವಸ್ಥೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಡೌರಿ ಪ್ರಾಹಿಬಿಷನ್ ಆಕ್ಟ್ ಅಂತ ಕಾನೂನಿದೆ. ಮತ್ತು ಏನು ನಾನು ತಮಗೆ ತಿಳಿಸ್ದಂಗೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ, ಡೌರಿ ಪ್ರಾಹಿಬಿಷನ್, ಇದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂತ ಇದೆ, ಡೌರಿ ಪ್ರಾಹಿಬಿಷನ್ ಆಕ್ಟ್ ಅಂತ ಇದೆ. ಮತ್ತು ಮಹಿಳೆಯರು ಆ ಕೆಲಸದ ಒಂದು ನಿಮಿತ್ತ ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಲೈಂಗಿಕ ಶೋಷಣೆ ಆಯ್ತು, ಅದು ಆ ನಿಟ್ಟಿನಲ್ಲಿ ಪೋಶ್ ಆಕ್ಟ್ ಅಂತ ಇದೆ, ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ ಹೇಳಿ. ನಾಳೆ ಒಬ್ರು ಸುಪ್ರೀಂ ಕೋರ್ಟ್ ವಕೀಲರು ಬರ್ತಾರೆ, ಅವರು ತಮಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಆ ಪೋಶ್ ಆಕ್ಟ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಸುಪ್ರೀಂ ಕೋರ್ಟ್ ವಕೀಲರು ಇದ್ದಾರೆ, ಅವ್ರು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದಟ್ ನಿಮ್ಗೆ ಕ್ರಿಮಿನಲ್ ಕಾನೂನಲ್ಲಿ ಒಂದ್ ವೇಳೆ ಗಂಡ ನಿರ್ಲಕ್ಷಿಸಿದ್ರು ಅಥವಾ ನಿರ್ಲಕ್ಷ್ಯವನ್ನ ತೋರಿಸಿದ್ರು, ಯಾವುದೇ ತರ ಜೀವನವನ್ನ ನಡೆಸೋದಕ್ಕೆ ದಾರಿಯನ್ನ ಮಾಡ್ಕೊಡ್ತಾ ಇಲ್ಲ, ಏನು ಹಿಂಸೆಯನ್ನ ಕೊಡ್ತಾ ಇದ್ದಾರೆ, ದೌರ್ಜನ್ಯ ಸಿಗ್ತಾ ಇದ್ದಾರೆ ಅಂತ ಅಂದಾಗ, ಸೊ ಕ್ರಿಮಿನಲ್ ಕಾನೂನಲ್ಲಿ ಈ ಮುಂಚೆ ಸೆಕ್ಷನ್ 125 CRPC ಅಡಿಯಲ್ಲಿ ಏನು ಕೋರ್ಟ್ಗೆ ಅರ್ಜಿಯನ್ನ ಹಾಕಿ ಜೀವನಾಂಶವನ್ನ ಪಡ್ಕೊಳ್ಳುವಂಥದ್ದು. ಈ ಸೆಕ್ಷನ್ 125 CRPC ಇದು ಎಲ್ಲಾ ಒಂದು ಧರ್ಮದ ಮಹಿಳೆಯರಿಗೂ ಸಹ ಇದು ಅಪ್ಲೈ ಆಗ್ತದೆ. ಇದು ಕೇವಲ ಹಿಂದೂ ಧರ್ಮದವ್ರಿಗೆ ಮಾತ್ರ ಇದು 125 CRPC ಅಪ್ಲೈ ಆಗುತ್ತೆ ಅಥವಾ ಮುಸ್ಲಿಂ ಮಹಿಳೆಯರಿಗೆ ಅಂತ ಇಲ್ಲ, ಇದು ಎಲ್ಲಾ ಧರ್ಮದವ್ರಿಗೂ ಸಹ ಅಪ್ಲೈ ಆಗ್ತದೆ 125 CRPC. ಅದು ಏನು ಅದು ಇಟ್ ಇಸ್ ಅ ಜನರಲ್ ಪ್ರಾವಿಷನ್ ಫಾರ್ ಸೀಕಿಂಗ್ ಮೇಂಟೆನೆನ್ಸ್. ಸೊ ಆ ನಿಟ್ಟಿನಲ್ಲಿ ಮಹಿಳೆಯರಿಗೆ ಒಂದು ಶಕ್ತಿಯನ್ನ ಕ್ರಿಮಿನಲ್ ಕಾನೂನು ಸಹ ತುಂಬುತ್ತೆ. ಮತ್ತು ಏನು ಅಫೆನ್ಸಸ್ ಅಗೇನೆಸ್ಟ್ ವುಮೆನ್ ಅಂತ ಹೇಳಿ ಮುಂಚೆ 354 ಹಾಕುವಂಥದ್ದು, ಮಹಿಳೆಯ ಘನತೆಗೆ ಧಕ್ಕೆ ಬರುವಂತ ರೀತಿಯಲ್ಲಿ ಏನಾದ್ರು ವರ್ತನೆಗಳನ್ನ ಮಾಡ್ತಂತ ಸಂದರ್ಭದಲ್ಲಿ, ಮತ್ತು ಮಹಿಳೆಯರನ್ನ ಫಾಲೋ ಮಾಡುವಂತ ಸಂದರ್ಭದಲ್ಲಿ ಸ್ಟಾಕಿಂಗ್ ಅಂತ ನಾವು ಕರಿತೀವಿ, ಆಸಿಡ್ ಅಟ್ಯಾಕ್. ಸೊ ಅದ್ರಲ್ಲೆಲ್ಲ ಏನು ಪನಿಷ್ಮೆಂಟ್ಗಳು ಈ ಮುಂಚೆ ಎಷ್ಟಿತ್ತು ಈಗ ಅದೆಲ್ಲ ಡಬಲ್ ಆಗಿದೆ, 20 ವರ್ಷ ಜೈಲು ಶಿಕ್ಷೆಯನ್ನ ಕೊಡುವಂತ ಒಂದು ಕಾನೂನಿದೆ. ಸೊ ಹಾಗಾಗಿ ಮಹಿಳೆಯರನ್ನ ಸುರಕ್ಷಿತವಾಗಿ ಕಾಪಾಡೋ ನಿಟ್ಟಿನಲ್ಲಿ ಮಹಿಳೆಯರ ಫೇವರ್ಗೂ ಸಹ ಕ್ರಿಮಿನಲ್ ಕಾನೂನುಗಳು ಇದ್ದಾವೆ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ತರಗತಿಯನ್ನ ನಾನು ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇನ್ನು 5 ನಿಮಿಷದಲ್ಲಿ ತಾವು ಪ್ರಶ್ನೆಗಳು ಏನಾದ್ರೂ ಇದ್ರೆ ಕೇಳಿ. ಮತ್ತೊಬ್ರು ಉಪನ್ಯಾಸ ಕೊಡ್ಲಿಕ್ಕೆ ಬಂದಿದ್ದಾರೆ, ಡಾಕ್ಟರ್ ಶಾಲಿನಿ ಅಂತ ಹೇಳಿ. ಅವರು ಮೂಲತಃ ಡೆಂಟಿಸ್ಟ್ ಆಗಿದ್ದು ಏನು ನ್ಯೂಟ್ರಿಷನ್ ಎಕ್ಸ್ಪರ್ಟು ಸಹ ಆಗಿದ್ದಾರೆ. ಅವರು ಈ ಮಹಿಳೆಯರು ಹೇಗೆ ದೈಹಿಕ ಆರೋಗ್ಯವನ್ನ ಕಾಪಾಡ್ಕೋಬೇಕು, ಹೇಗೆ ಅವರು ಏನು ಪ್ರತಿನಿತ್ಯ ಬಳಸುವಂತ ಆಹಾರ ಕ್ರಮ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ತುಂಬ ಕೊಡ್ತಾರೆ. ಇದು ಕೇವಲ ಮಹಿಳಾ ಸಬಲೀಕರಣ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಪ್ರಾವಿಷನ್ಸ್ ಅನ್ನ ಹೇಳ್ತಾ ಇಲ್ಲ, ಸೆಕ್ಷನ್ಗಳನ್ನ ಹೇಳ್ತಾ ಇಲ್ಲ, ತುಂಬಾ ಡೀಪ್ ಆಗಿ ಅಥವಾ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಹೇಳ್ತಾ ಇಲ್ಲ, ತುಂಬಾ ಜನರಲ್ ಆಗಿ ತಮ್ಮ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸುಲಭವಾಗಿ ಅರ್ಥ ಆಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಮಾಹಿತಿನ ತಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಪ್ರಶ್ನೆನ ಕೇಳಿ. ಮುಸ್ತಾಕ್ ಅಲಿ, ಧಾರವಾಡ, ಅಡ್ವೊಕೇಟ್. ಕೇಳಿ ಸರ್. ಹಲೋ ಸರ್. ಹೇಳಿ. ಹಲೋ ಸರ್, ಆಗಲೇ ಒಂದು ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಹೇಳಿ ಸರ್, ಅದು ಡಿವಿ ಆಕ್ಟ್ ಮತ್ತು ಈ ಡೌರಿ ಹ್ಯಾರೇಸ್ಮೆಂಟ್ ಆಕ್ಟ್ 490 ಬಗ್ಗೆ ಡೈರೆಕ್ಟ್ ನೇರವಾಗಿ FIR ತಗೋಬಾರ್ದು ಅಂತ ಕೆಲವೊಂದು ನಿರ್ದೇಶನ ಇದೆ. ಅದು ಕೇಸ್ ಯಾವ್ದು ಗೊತ್ತಾಗಲಿಲ್ಲ. ಅದು ಲಲಿತಾ ಕುಮಾರಿ, ನೋಡಿ, ಲಲಿತಾ ಕುಮಾರಿ ವರ್ಸಸ್ ಸ್ಟೇಟ್ ಆಫ್ UP, ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. ಲಲಿತಾ ಕುಮಾರಿ ವರ್ಸಸ್ ಸ್ಟೇಟ್ ಆಫ್ UP. ಇನ್ನೊಂದು ಹರೀಶ್ ಕುಮಾರ್ ರೀ, ಅರ್ನೇಶ್ ಕುಮಾರ್ ಕೇಸ್. ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. ಅದರಲ್ಲಿ ಸೆಕ್ಷನ್ 41A CRPC ಅಲ್ಲಿ ಮುಂಚೆ ನೋಟಿಸ್ ಅನ್ನ ಕೊಟ್ಟೆ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕು ಅಂತಾನು ಸಹ ಅದರಲ್ಲಿ ಗೈಡ್ಲೈನ್ಸ್ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಇನ್ನೊಂದು ಲಲಿತಾ ಕುಮಾರಿ ಕೇಸಲ್ಲಿ ಯಾವುದೇ ಪ್ರಕರಣ 7 ವರ್ಷದೊಳಗೆ ಇರೋಂತ ಒಂದು ಏನು ಶಿಕ್ಷೆ 7 ವರ್ಷ ಒಳಗಡೆ ಇರೋಂತ ಪ್ರಕರಣಗಳು ಯಾವುದೇ ಇದ್ದಂತ ಸಂದರ್ಭದಲ್ಲಿ ಮೊದಲು ಅದು ಪರ್ಟಿಕ್ಯುಲರ್ ಆಗಿ ಡಾಕ್ಟರ್ಸ್ ಮೇಲೆ ಯಾವುದೋ ಒಂದು ಮೆಡಿಕಲ್ ನೆಗ್ಲಿಜೆನ್ಸ್ ಕಂಪ್ಲೇಂಟ್ ಇರ್ಬೋದು, ಅಥವಾ ಗಂಡ ಹೆಂಡತಿ ಡಿಸ್ಪ್ಯೂಟ್ ನಡುವೆ ಏನು ಯಾವುದೇ ಒಂದು ಕಂಪ್ಲೇಂಟ್ ಇರ್ಬೋದು, ಬಿಸ್ನೆಸ್ ವಿಚಾರದಲ್ಲಿ ಕಂಪ್ಲೇಂಟ್ ಇರುವಂತದ್ದು, ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿರುವಂತ ಕಂಪ್ಲೇಂಟ್ಸ್ ಅಲ್ಲಿ
ಸುಳ್ಳು ಕಂಪ್ಲೇಂಟ್ಗಳಿರ್ತವೆ, ಅದರಲ್ಲಿ ಅದನ್ನ ಎಂಕ್ವೈರಿಯನ್ನ ಮಾಡಿ ತದನಂತರ FIR ಅನ್ನು ರಿಜಿಸ್ಟರ್ ಮಾಡಬೇಕು ಅಂತ ಆದೇಶ ಇದೆ. ಸೊ ಆ ನಿಟ್ಟಿನಲ್ಲಿ FIR ಅನ್ನ ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಮಾಡಲ್ಲ. ಈ ಮುಂಚೆ ಬೇರೆ ಪ್ರಕರಣಗಳಲ್ಲಿ ಮಹಿಳೆಗೆ ಅನ್ಯಾಯ ಆಗ್ಬಿಡುತ್ತೆ ಅಂತ ಹೇಳಿ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಅದರಲ್ಲಿ ರಿಜಿಸ್ಟರ್ ಮಾಡ್ಬಿಡ್ತಾರೆ. FIR ಮಾಡಿ ಆಮೇಲೆ ತನಿಖೆಯನ್ನ ಮಾಡ್ತಾರೆ. ಮಧ್ಯದಲ್ಲಿ ಅವನಿಗೆ ಅವಕಾಶನೂ ಕೊಡ್ತಾರೆ. ಪೊಲೀಸ್ನವರು ಹೇಳ್ತಾರೆ, ನೋಡ್ರಿ ನಾವು ಕಾನೂನು ರೀತಿಯಲ್ಲಿ ನಾವು FIR ಅನ್ನ ಮಾಡಿದ್ವಿ, ನೀವು ಕಾನೂನು ರೀತಿ ಬೇಲ್ ತಗೊಳ್ರಿ ಅಂತ ಹೇಳ್ತಾರೆ. ಬೇಲ್ ತಗೊಂಡು ನೀವು ವಿಚಾರಣೆ ಎದುರಿಸಿ ಅಂತ ಪೊಲೀಸ್ನವರೇ ಹೇಳ್ತಾರೆ. ಅದನ್ನು ನಿಮ್ಗೆ ಬೇಲ್ ತಗೊಳ್ಳೋಂತ ಆಪ್ಷನ್ಸ್ ಇದೆ, ನೀವು ಬೇಲ್ ತಗೊಳ್ಳೋಕೆ ಸರ್ ಇನ್ಕ್ವೈರಿ ಟೈಮಿಂಗ್ ಟೈಮ್ ಆಫ್ ಪೀರಿಯಡ್ ಇನ್ಕ್ವೈರಿ ಸರ್, ಇನ್ಕ್ವೈರಿ ಟೈಮ್ ಆಫ್ ಪೀರಿಯಡ್ ಸರ್, ಏನು ಪ್ರೈಮಾ ಫೇಸಿ ಇದ್ರ ಅಂತ ಇನ್ಕ್ವೈರಿ ಟೈಮಿಂಗ್ ಹೇಳಿ ಪೊಲೀಸ್ ಇನ್ಕ್ವೈರಿ ಟೈಮಿಂಗ್ ಸರ್ ಪೀರಿಯಡ್ ಎಲ್ಲಿ ಮಾಡಿ ಕೊಡುತ್ತೆ ಸರ್? ತಮ್ಮ ಏನು ಪ್ರಶ್ನೆ ಅರ್ಥ ಆಗ್ತಾ ಇಲ್ಲ ನನಗೆ. ಈ ಇನ್ಕ್ವೈರಿ ಟೈಮಿಂಗ್ ಪೀರಿಯಡ್ ಅಂತ ಹೇಳಿದ್ರೆ ಸರ್, ಆ ಪೀರಿಯಡ್ ಎಲ್ಲಿವರೆಗೆ? ಎಷ್ಟು? 1 ತಿಂಗಳು, 15 ದಿವಸ, 1 ವಾರ? ನೋಡಿ ಎಂಕ್ವೈರಿ ಪೀರಿಯಡ್ ಈ ಇವನ್ ಸೆಷನ್ಸ್ ಕೇಸ್ಗಳಲ್ಲಿ 90 ಡೇಸ್ ಇರ್ತದೆ. ಚಾರ್ಜ್ ಶೀಟ್ ಹಾಕ್ಲಿಕ್ಕೆ 90 ಡೇಸ್ ಇರ್ತದೆ. 3 ಮಂತ್ಸ್ ಟೈಮ್ ಇರ್ತದೆ. 3 ಮಂತ್ಸ್ ಟೈಮ್ ಅಲ್ಲಿ ಅವರು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ಬೇಕಾಗ್ತದೆ. ಕೆಲವು ಸಲ ಯಾವುದೋ ಒಂದು ಸಂದರ್ಭ ಆರೋಪಿ ಸಿಕ್ಕಿರೋದಿಲ್ಲ, ಸಾಕ್ಷಿಗಳು ಸಿಕ್ಕಿರಲ್ಲ ಅಂತ ಹೇಳಿ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾರೆ. ಹೇಳಿ, ಈ ಡೌರಿ ಹರಾಸ್ಮೆಂಟ್ ಕೇಸ್ ನಲ್ಲಿ ಸರ್ 498 ಮತ್ತು ಡೌರಿ ಹರಾಸ್ಮೆಂಟ್ ಈ ಕೇಸ್ ನಲ್ಲಿ ಸರ್ ಕೇಳ್ತಾ ಇದೆ ನಾನು. ಇಲ್ಲ, ಆ ಕೇಸ್ ನಲ್ಲಿ 60 ಡೇಸ್ ಇರ್ತದೆ. ನೀವು ಪ್ರಾವಿಷನ್ಸ್ ನೋಡಿ, CRPC ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯನ್ನ ತೆಗೆದು ನೋಡಿ, ನೀವು ಟೈಮ್ ಲಿಮಿಟೇಷನ್ ಎಷ್ಟಿದೆ ಅಂತ ನೋಡಿ, ಎಷ್ಟು ದಿನದೊಳಗೆ ಎನ್ಕ್ವೈರಿ ಮಾಡಬೇಕು ಅಂತ ಇದೆ ನೋಡಿ. ಚಾರ್ಜ್ ಎಷ್ಟು ದಿನ ಒಳಗಡೆ ಆಗ್ಬೇಕಾಗಿದೆ ಸರ್? 90 ಡೇಸ್ ಅಲ್ಲಿ ಫೈಲ್ ಮಾಡಬೇಕು ಮೇಡಮ್. ಕೆಲವೊಂದು ಪ್ರಕರಣಗಳು 60 ಡೇಸ್ ಫೈಲ್ ಮಾಡಬೇಕು ಅಂತ ಇದೆ. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಸರ್, ಒಂದು ಮಹಿಳೆ ವಿವಾಹ ಆದ ನಂತರ ಎಷ್ಟು ದಿನಗಳ ನಂತರ ಆಕೆ ಜೀವನಾಂಶ ಪಡೀಲಿಕ್ಕೆ ಸಾಧ್ಯ ಸರ್? ನೋಡಿ, ಜೀವನಾಂಶ ಪಡೀಲಿಕ್ಕೆ ಅದಕ್ಕೆ ಯಾವುದೇ ತರ ಲಿಮಿಟೇಷನ್ ಇಲ್ಲ. ಯಾವ ಸಂದರ್ಭದಲ್ಲಿ ಗಂಡ ಆಕೆನ ತಿರಸ್ಕರಿಸ್ತಾನೆ, ಆ ಸಂದರ್ಭದಲ್ಲಿ ಆಕೆ ಹೋಗಿ ಕಂಪ್ಲೇಂಟ್ ಅನ್ನ ಹಾಕ್ಬೋದು. ಇವನ್ ಮದುವೆ ಆಗಿ 10 ವರ್ಷ ಆಗಿರ್ತದೆ. 10 ವರ್ಷ ಆದ್ಮೇಲೆ ಅವನು ತಿರಸ್ಕಾರ ಮಾಡ್ದ, ಅವನ ಮನೆಯಿಂದ ಹೊರಗಡೆ ಆಗ್ತಾ ಅಂತ ಸಂದರ್ಭದಲ್ಲಿ ಆಕೆ ಹೋಗಿ ಜೀವನಾಂಶದ ಅರ್ಜಿಯನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಜೀವನಾಂಶವನ್ನ ಪಡಿಬಹುದು. ಜೀವನಾಂಶದ ಮೇಲೆ ಆದೇಶವನ್ನ ಮಾಡ್ಬೇಕಾಗತ್ತೆ. ಏನು ನ್ಯಾಯಾಲಯಗಳು ಆದೇಶವನ್ನ ಮಾಡುತ್ತೆ, ಅದರದ ಒಂದು ಫ್ಯಾಕ್ಟ್ಸ್ ನ ತಿಳ್ಕೊಳ್ಳುತ್ತೆ. ಮತ್ತು ಇತ್ತೀಚಿನ ಒಂದು ದಿನಗಳಲ್ಲಿ ಅಫಿಡವಿಟ್ ಅನ್ನ ಸಲ್ಲಿಸಬೇಕಾಗ್ತದೆ. ಯಾಕೆಂದ್ರೆ ಆಕೆ ಸಬಳರಾಗಿರ್ತಾಳೆ, ಅಂದ್ರೆ ವಿದ್ಯಾವಂತಳಾಗಿರ್ತಾಳೆ, ಮತ್ತೆ ಎಲ್ಲೋ ಒಂದ್ ಕಡೆ ಕಂಪ್ನಿ ಕೆಲಸ ಮಾಡಿ ಸಾಕಷ್ಟು ಹಣವನ್ನ ಸಂಪಾದನೆ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಜೀವನಾಂಶ ಅನ್ನೋ ಒಂದು ಕೇಸ್ ಹಾಕೋ ನಿಟ್ಟಿನಲ್ಲಿ ಗಂಡನಿಗೆ ಕಿರಿಕಿರಿಯನ್ನ ಕೊಡುವಂಥದ್ದು ಅಥವಾ ಗಂಡನ ಮನೆಯವರಿಗೆ ಕಿರಿಕಿರಿಯನ್ನ ಕೊಟ್ಟು ಅವ್ರಿಗೆ ಏನು ಈ ತೊಂದರೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅದನ್ನ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಅಫಿಡವಿಟ್ ಹಾಕ್ಲೇಬೇಕು ಅಂತ ಹೇಳಿ ಇತ್ತೀಚಿನ ಒಂದು ರಜನೀಶ್ ವರ್ಸಸ್ ಸ್ನೇಹ ಅನ್ನೋ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ. ನೀವು ಜೀವನಾಂಶವನ್ನ ಪಡಿಬೇಕಾದ್ರೆ ಎಲ್ಲವೂ ಡಿಕ್ಲೇರ್ ಮಾಡ್ಕೊಬೇಕು. ನಿಮ್ಮ ಆಸ್ತಿ ಎಷ್ಟಿದೆ, ನಿಮ್ಮ ಮನೆಯಲ್ಲಿ ನೋಡಿ ನಿಮ್ಮ ಆಸ್ತಿ ಎಷ್ಟಿದೆ, ನೀವು ಎಷ್ಟು ಹಣ ಸಂಪಾದನೆ ಮಾಡ್ತಿದ್ರಿ, ನೀವೆಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಎಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆ, 3 ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕಾಗತ್ತೆ. ಪ್ರತಿಯೊಂದು ಡೀಟೇಲ್ಸ್ ಸಹ ಕೊಡ್ಬೇಕಾಗತ್ತೆ. ಸೊ ಆ ಡೀಟೇಲ್ಸ್ ಆಧಾರದ ಮೇಲೆ ನ್ಯಾಯಾಲಯ ಪರಿಗಣಿಸುತ್ತೆ. ಮತ್ತು ಅದರಲ್ಲಿ ಡೀಟೇಲ್ಸ್ ಕೊಡಬೇಕಾದ್ರೆ ಸುಳ್ಳೇನಾದ್ರೂ ಹೇಳಿದ್ರೆ ನಿಮ್ಮ ಮೇಲೆನೆ ಯಾರು ಸುಳ್ಳನ್ನ ಹೇಳಿ ಒಂದು ಅಫಿಡವಿಟ್ ಅನ್ನ ಸಲ್ಲಿಸಿರ್ತಾರೆ ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸಿ ಶಿಕ್ಷೆಯನ್ನ ಕೊಡುತ್ತೆ. ಸೊ ಹಾಗಾಗಿ ಸುಳ್ಳನ್ನ ಹೇಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅದನ್ನ ಅಫಿಡವಿಟ್ ಮುಖಾಂತರನೇ ತಗೊಳುತ್ತೆ ಕೋರ್ಟ್.